ಎಲ್ರಿಗೂ ನಮಸ್ತೆ. ಈ ದಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ವಿದ್ಯಾರ್ಥಿಗಳಿಗೆ ಅತ್ಯಂತ ದುಃಖವಾದಂತಹ ದಿನ. ಈಗಿನ ಜನ್ರೇಷನ್ ಆಫ್ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರಲಿಕ್ಕಿಲ್ಲ, ಆದರೆ ನನ್ನ ಜನ್ರೇಷನ್ ಮತ್ತು ನನ್ನ ಜನ್ರೇಷನ್ಗಿಂತ ಹಿಂದಿರುವ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ನಮಗೆ ಪ್ರಾಂಶುಪಾಲರು ಅಂತ ನಾವು ಗುರುತಿಸಿಕೊಂಡಿದ್ದವರು ಶ್ರೀಯುತ ಪ್ರಭಾಕರ್ ಅವರು ಬರ್ತಿದ್ದಂತಹ ರೀತಿ, ಅವರು ಮಾತನಾಡ್ತಿದ್ದಂತಹ ಮಾತುಗಳು ಮತ್ತು ಅವರು ಕಾಲೇಜಿನಲ್ಲಿ ಅವರ ಪ್ರೆಸೆನ್ಸ್ ಇಟ್ ಸೆಲ್ಫ್ ಹ್ಯಾಡ್ ಮೇಡ್ ಎ ಲಾಟ್ ಆಫ್ ಡಿಫರೆನ್ಸ್. ಇವತ್ತು ಏನು SDM ಅಂತ ಹೇಳುವಂಥ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ, ಆ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಲಿಕ್ಕೆ ನಿಜವಾದ ರೀತಿಯಲ್ಲಿ ಸೃಷ್ಟಿಕರ್ತ ಅಂತಿದ್ದರೆ ಅದು ಪ್ರಭಾಕರ್ ಅವರು ಅಂತ ನಾನು ಎಲ್ಲರ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಪ್ರಭಾಕರ್ ಅವರು ಇದ್ದಂತಹ ಕಾಲೇಜಿನ ಪರಿಸ್ಥಿತಿಗಳು, ಆ ದಿನದ ಕಷ್ಟದ ಪರಿಸ್ಥಿತಿಗಳು, ಆ ಕಷ್ಟದ ಪರಿಸ್ಥಿತಿಯಲ್ಲಿಯೂ ವಿದ್ಯಾರ್ಥಿಗಳ ಮೇಲಿನ ಅವರ ಕಾಳಜಿ, ಇದನ್ನೆಲ್ಲ ನಾವು ಯಾವತ್ತೂ ಮರೆಯುವಂಥದ್ದಲ್ಲ. ಶ್ರೀ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಗಳ ಮೊದಲ ಒಂದು ಇನ್ಸ್ಟಿಟ್ಯೂಷನ್ ಅಂತಿದ್ದರೆ ಅಥವಾ ದೊಡ್ಡ ರೀತಿಯ ಒಂದು ಕಾಲೇಜ್ ಅಂತಿದ್ದರೆ ಅದು ನಮ್ಮ SDM ಕಾಲೇಜ್ ಉಜಿರೆ. ಈ ಉಜಿರೆಯ ಪ್ರಾಂಶುಪಾಲರಾಗಿ ಅವರು ಚುಕ್ಕಾಣಿ ಹಿಡಿದ ನಂತರ ಅವರ ಗರಡಿಯಲ್ಲಿ ಪಳಗಿ ಶಿಕ್ಷಣವನ್ನು ಪಡೆದಂತಹ ವಿದ್ಯಾರ್ಥಿಗಳು ಲಕ್ಷಾಂತರ. ಇವತ್ತು ಕೂಡ ಆ ಕಾಲೇಜಿನ ಮೆಟ್ಟಲನ್ನು ಏರುವ ಹಿರಿಯ ವಿದ್ಯಾರ್ಥಿಗಳು ಬಂದು ಮಾಡುವಂತಹ ಮಾತುಗಳು ಒಂದೇ. ಪ್ರಾಂಶುಪಾಲರು ಅಂತ ಹೇಳಿದರೆ ಅದು ಪ್ರೊಫೆಸರ್ S. ಪ್ರಭಾಕರ್ ಅವರದ್ದು ಅಂತ. ಅವರು ಬರುತ್ತಿದ್ದಂತಹ ರೀತಿ, ಅವರು ಮಾತನಾಡ್ತಿದ್ದಂಥ ಮಾತುಗಳನ್ನು ಪ್ರತಿಯೊಬ್ಬ ಹಿರಿಯ ವಿದ್ಯಾರ್ಥಿಗಳು ಕೂಡ ನೆನಪಿಸಿಕೊಳ್ತಾರೆ. ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಲ್ಲಿ ಪ್ರಭಾಕರ್ ಅವರ ಕೊಡುಗೆ ಅತ್ಯಂತ ಅನನ್ಯವಾದದ್ದು ಮತ್ತು ನನ್ನಂಥ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಿದಂತಹ ಒಬ್ಬ ಮಾಂತ್ರಿಕ ಮತ್ತು ಶಿಕ್ಷಣ ತಜ್ಞ ಅಂತ ಇದ್ದರೆ ಅದು ಪ್ರಭಾಕರ್ ಅವರು. ಪ್ರಭಾಕರ್ ಅವರಿಂದ ಕಲಿಬೇಕಾದಂಥದ್ದು ಬಹಳಷ್ಟು ವಿಷಯಗಳಿತ್ತು. ಅವರು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಒಬ್ಬ ದೊಡ್ಡ ಶಿಕ್ಷಣ ತಜ್ಞನಾಗಿದ್ದವರು. ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳು ಏನಾದರೂ ಶೈಕ್ಷಣಿಕವಾಗಿ ಸಮಸ್ಯೆಗಳು ಬಂದಾಗ ಅವರನ್ನು ಹೋಗಿ ಕನ್ಸಲ್ಟ್ ಮಾಡ್ತಾಯಿದ್ರು. ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕವಾಗಿ ಅತ್ಯಂತ ಸುಂದರವಾದಂತಹ ಪಬ್ಲಿಕ್ ಸ್ಪೀಚ್ಗಳನ್ನು ಕೊಟ್ಟವರು ನಮ್ಮ ಪ್ರೊಫೆಸರ್ S. ಪ್ರಭಾಕರ್ ಅವರು. ಮತ್ತಿನ ದಿನಗಳಲ್ಲಿ ಒಬ್ಬ ವ್ಯಕ್ತಿ ನಿವೃತ್ತರಾದ ನಂತರ ಯಾವ ರೀತಿ ಪಬ್ಲಿಕ್ ಲೈಫ್ನಿಂದ ಅವರು ಹಿಂದೆ ಹೋಗಬೇಕು ಅಂತ ಹೇಳಿ ಮಾದರಿಯಾಗಿ ತೋರಿಸಿಕೊಟ್ಟವರು ಕೂಡ ಪ್ರೊಫೆಸರ್ S. ಪ್ರಭಾಕರ್ ಅವರು. ಕಳೆದ 5-6 ವರ್ಷಗಳಿಂದ ವಿಶೇಷವಾದಂತಹ ಪಬ್ಲಿಕ್ ಅಪಿಯರೆನ್ಸ್ಗಳು ಅವರಲ್ಲಿ ಕಮ್ಮಿಯಾಗಿತ್ತು. ಆದರೆ ನಾವು ಯಾರಾದರೂ ವಿದ್ಯಾರ್ಥಿಗಳು ಅವರ ಹತ್ರ ಮಾತಾಡಬೇಕು ಅಂತ ಹೇಳಿದರೆ ಅವರು ಮನೆಯಲ್ಲಿ ನಮಗೆ ಸಮಯ ಕೊಟ್ಟು ನಮ್ಮ ಜೊತೆ ಸುಮಾರು ಅರ್ಧ ಗಂಟೆ ಅಥವಾ 1 ಗಂಟೆಗಳ ಕಾಲ ನಮ್ಮ ಜೊತೆ ಮಾತನಾಡುತ್ತಿದ್ದರು. ಅತ್ಯಂತ ಶಿಸ್ತಿನ ಸಿಪಾಯಿ. ನನ್ನ ದೃಷ್ಟಿಯಲ್ಲಿ ಕೊನೆಯ ಗಳಿಗೆವರೆಗೂ ಸಮಯಕ್ಕೆ, ಶಿಸ್ತಿಗೆ ಪ್ರಾಮುಖ್ಯವನ್ನು ಕೊಟ್ಟವರು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವರು ಬರಬೇಕು ಅಂತಿದ್ದರೆ ಇಂತಹ ಸಮಯ ಅಂತಿದ್ದರೆ ಆ ಸಮಯಕ್ಕೆ ಪ್ರೊಫೆಸರ್ S. ಪ್ರಭಾಕರ್ ಅವರು ಬರ್ತಾಯಿದ್ರು. ನಾವು ಕೂಡ ಅಷ್ಟೇ, ಅವರನ್ನು ಬಂದು ಭೇಟಿಯಾಗಬೇಕು ಅಂತಿದ್ದರೆ ಅವರೊಂದು ನಿಗದಿತ ಸಮಯವನ್ನು ಕೊಡ್ತಿದ್ದರು. ಆ ಸಮಯಕ್ಕೆ ಬಂದು ನಾವು ಅವರನ್ನು ಭೇಟಿಯಾಗಬೇಕಿತ್ತು. ಕೊನೆಯ ಕ್ಷಣದವರೆಗೂ. ನನಗೆ ಇತ್ತೀಚೆಗೊಬ್ಬರೇ ಒಂದು ಪೇರೆಂಟ್ ಹೇಳಿದರು, ನಮ್ಮ ಬೆಳ್ತಂಗಡಿ ತಾಲೂಕಿನ ಒಬ್ಬ ವಿದ್ಯಾರ್ಥಿಗೆ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಮಂಗಳೂರಿನಲ್ಲಿ ಒಂದು ಸೀಟ್ ಬೇಕು ಅಂತ ಇದ್ದಾಗ ಸ್ವತಃ ಕರೆಯನ್ನು ಮಾಡಿ ಆ ವಿದ್ಯಾರ್ಥಿಗೆ ಸೀಟನ್ನು ಮಾಡುವಂತಹ ಒಂದು ನಿಜವಾದ ಕಾಳಜಿಯನ್ನು ಹೊಂದಿದ್ದಂಥ ವ್ಯಕ್ತಿ ಪ್ರಭಾಕರ್ ಅವರಾಗಿದ್ದರು. ಇವತ್ತು ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರು ಬಿಟ್ಟು ಹೋಗಿರುವಂತಹ ಅವರ ಜೀವನ ಪದ್ಧತಿ, ಅವರ ಮಾತುಗಳು, ಅವರ ಜೀವನದ ಶೈಲಿ ನಮಗೆ ಆದರ್ಶವಾಗಬೇಕು. ನಾವೆಲ್ಲರೂ ಕೂಡ ಅವರಿಂದ ನೋಡಿ ಕಲಿಬೇಕಾದಂತಹ ಮಾತುಗಳು ಬಹಳಷ್ಟು ಇಷ್ಟು. ಎಷ್ಟೇ ಎತ್ತರಕ್ಕೆ ಏರಿದರೂ ಕೂಡ ಅತ್ಯಂತ ಸುಂದರವಾದಂಥ ಒಂದು ಮುಗುಳ್ನಗೆಯಿಂದ ಪ್ರತಿಯೊಬ್ಬರನ್ನು ಗೌರವಿಸುವಂಥ, ಗುರುತಿಸುವಂಥ ಡೌನ್ ಟು ಅರ್ತ್ ಪರ್ಸನಾಲಿಟಿ ನಮ್ಮ ಪ್ರೊಫೆಸರ್ S. ಪ್ರಭಾಕರ್ ಆಗಿದ್ದರು. ಇವತ್ತು ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ. ಪ್ರಾರ್ಥನೆ ಇಷ್ಟೇ, ಹಿರಿಯ ವಿದ್ಯಾರ್ಥಿ ಸಂಘ ಉಜಿರೆಯ SDM ಹಿರಿಯ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿಯ ನೆಲೆಯಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಅವರ ಆತ್ಮಕ್ಕೆ ಚಿರಸ್ಥಾಯಿಯಾದಂಥ ಸ್ಥಾನವನ್ನು ಆ ಭಗವಂತ ಕರುಣಿಸಲಿ. ಅವರ ಮನೆಯವರಿಗೆ ಅವರ ಇಲ್ಲದಿರುವಿಕೆಯ ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಪ್ರಭಾಕರ್ ಅವರು ಯಾವತ್ತೂ ಕೂಡ ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳ ಮನೆಯಲ್ಲಿ, ಮನದಲ್ಲಿ ಸ್ಥಿರಸ್ಥಾಯಿಯಾಗಿರ್ತಾರೆ. ಗುರುಗಳೇ, ನೀವು ನೀಡಿದಂತಹ ಪಾಠದಿಂದ ನಾವೆಲ್ಲರೂ ಕೂಡ ಉದ್ಧಾರರಾಗಿದ್ದೇವೆ. ನಾವೊಂದು ವ್ಯಕ್ತಿಗಳಾಗಿದ್ದೇವೆ, ಸಮಾಜಕ್ಕೆ ನಮ್ಮನ್ನು ಅರ್ಪಿಸುವ ರೀತಿಯಲ್ಲಿ ಬದುಕ್ತಾ ಇದ್ದೇವೆ ಅಂತ ಹೇಳ್ತಾ ನಿಮ್ಮ ಆತ್ಮಕ್ಕೆ ಚಿರಶಾಂತಿಯನ್ನು ನಾನು ಕೋರ್ತಾ ಇದ್ದೇನೆ. ನಮಸ್ಕಾರ. ಸುಮಾರು 5 ದಶಕಗಳಲ್ಲಿ ಧರ್ಮಸ್ಥಳದ ಒಂದು ವಿದ್ಯಾಸಂಸ್ಥೆಗಳಲ್ಲಿ ಮೊದಲನೇದಾಗಿ ಉಪನ್ಯಾಸಕರಾಗಿ ವೃತ್ತಿ ಜೀವನ ಆರಂಭಿಸಿ ಆಮೇಲೆ ಪ್ರಾಂಶುಪಾಲರಾಗಿ ಶಿಕ್ಷಣ
ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿಯಾಗಿ ಅನನ್ಯ ಸೇವೆ ಸಲ್ಲಿಸಿದವರು. ಪೂಜ್ಯ ಧರ್ಮಾಧಿಕಾರಿ ಅವರ ಒಂದು ಏನು ಕನಸು ಈ ಉಜಿರೆಯನ್ನು ವಿದ್ಯಾ ಕೇಂದ್ರವನ್ನಾಗಿ ಮಾಡಬೇಕು ಎನ್ನುವಂಥ ಹಂಬಲ, ಅದಕ್ಕೆ ಪ್ರಾಯಶಃ ಇವರು ಪೂರ್ಣ ಬೆಂಬಲವಾಗಿ ನಿಂತವರು. ಪ್ರೊಫೆಸರ್ ಪ್ರಭಾಕರ್ ಅವರು ಅವರ ಜೀವನ ಉದ್ದಕ್ಕೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲ ವಿದ್ಯಾಸಂಸ್ಥೆ ಏಳಿಗೆಗೆ ತಮ್ಮ ಜೀವನವನ್ನು ಸವೆದಿದ್ದಾರೆ. ಅವರು ಇವತ್ತು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಒಂದು ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ನೀಡಲಿ, ಹಾಗೂ ಅವರ ಏಕೈಕ ಪುತ್ರಿಗೆ ಅವರನ್ನು ಅಗಲಿದಂಥ ಒಂದು ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಪರಮಾತ್ಮ ಒದಗಿಸಲಿ ಅಂತ ನಾವು ವಿಶೇಷವಾಗಿ ಪ್ರಾರ್ಥಿಸ್ತಿದ್ದೇವೆ. ಉಜಿರೆಯಲ್ಲಿ ಮಾತ್ರ ಅಲ್ಲ, ಬೆಳ್ತಂಗಡಿ ತಾಲೂಕಿನಲ್ಲಿಯೇ ಪ್ರಿನ್ಸಿಪಾಲ್ ಅನ್ನುವಂಥ ಹೆಸರಿಗೆ ಅನ್ವರ್ಥನಾಮ ಪ್ರೊಫೆಸರ್ ಪ್ರಭಾಕರ್ನವರು. ಸುಮಾರು 70, 80, 90ರ ದಶಕದಲ್ಲಿ ಇಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದ SDM ಕಾಲೇಜ್ ಉಜಿರೆಯಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದ ವಿದ್ಯಾರ್ಥಿಗಳೆಲ್ಲರಿಗೆ ಪ್ರೊಫೆಸರ್ ಪ್ರಭಾಕರ್ ಅಂತ ಹೇಳಿದರೆ ಅತ್ಯಂತ ಅಚ್ಚುಮೆಚ್ಚಿನ ಗುರುಗಳಾಗಿದ್ದವರು. ಅವರೊಬ್ಬ ದಕ್ಷ, ಶಿಸ್ತುಬದ್ಧ ಆಡಳಿತಗಾರ. ಅಷ್ಟೇ ಒಂದು ತಾಳ್ಮೆಯಿಂದ, ಸಂಯಮದಿಂದ ಎಲ್ಲ ಶೈಕ್ಷಣಿಕ ವ್ಯವಹಾರಗಳನ್ನು ನೋಡಿಕೊಳ್ತಾ ಇದ್ದವರು. ಅವರ ವಿದ್ಯಾರ್ಥಿಗಳು ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡು ಒಳ್ಳೆಯ ಸ್ಥಾನಮಾನ ಗಳಿಸಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲರಿಗೂ ಕೂಡ ಪ್ರಭಾಕರ್ ಅಂತ ಹೇಳಿದರೆ ಏನೋ ಒಂದು ಗೌರವ. ಇವತ್ತಿಗೂ ಅವರ ಹಿರಿಯ ವಿದ್ಯಾರ್ಥಿಗಳನ್ನು ಮಾತನಾಡಿಸಿದಾಗ ಅನೇಕ ಸಂದರ್ಭದಲ್ಲಿ ಪ್ರಭಾಕರ್ ಅವರು ಹೇಗಿದ್ದಾರೆ, ಅವರು ನಮಗೆ ಒಂದು ವಿದ್ಯೆಯನ್ನು, ಉನ್ನತ ಶಿಕ್ಷಣವನ್ನು, ಜೀವನದಲ್ಲಿ ಒಳ್ಳೆಯ ಮಾರ್ಗವನ್ನು ಹಾಕಿಕೊಟ್ಟ ಗುರು, ಈ ರೀತಿಯಾಗಿ ಹೇಳಿ ನೆನಪಿಸಿಕೊಳ್ಳುವಂಥನ್ನು ಗಮನಿಸಿದ್ದೇನೆ. ಅನೇಕ ಶ್ರೇಷ್ಠ ಸಾಧಕರು ಕೂಡ ಇವತ್ತು ಕೂಡ ಪ್ರೊಫೆಸರ್ ಪ್ರಭಾಕರ್ ಅಂತ ಹೇಳಿದರೆ ಅವರು ಪ್ರೊಫೆಸರ್ ಪ್ರಭಾಕರ್ ಅಥವಾ ಪ್ರಭಾಕರ್ ಸರ್ ಅಂತ ಕೂಡ ಹೇಳೋದಿಲ್ಲ, ಪ್ರಿನ್ಸಿಪಾಲ್ರು ಅಂತ ಹೇಳೋದು. ಉಜಿರೆ ಸುತ್ತಮುತ್ತ ಪ್ರಿನ್ಸಿಪಾಲ್ರು ಅಂತ ಹೇಳಿದರೆ ಪ್ರಭಾಕರ್ ಸರ್ ಅಂತ. ಅದೇ ರೀತಿ ಉಜಿರೆಯವರಿಗೆ ಕೂಡ ಅವರು ಒಬ್ಬ ಬಹಳ ಅಚ್ಚುಮೆಚ್ಚಿನ ಒಬ್ಬರು ಪ್ರಾಂಶುಪಾಲರಾಗಿದ್ದವರು. ಬಹಳ ಒಂದು ಕೂಲ್ ಕಸ್ಟಮರ್ ಅಂತ ಹೇಳ್ತಾರೆ. ಯಾವುದೇ ಒಬ್ಬ ವಿದ್ಯಾರ್ಥಿ ಸ್ವಲ್ಪ ಹಣಕಾಸಿನ ತೊಂದರೆ ಇರ್ಬೋದು, ಬೇರೆ ಬೇರೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಕೂಡ ಅವರಲ್ಲಿ ಕೇಳಿಕೊಂಡಾಗ ಅವರಿಗೆ ಬೇಕಾಗುವಂಥ ಪರಿಹಾರವನ್ನು ಹೇಳಿಕೊಡ್ತಾ ಇದ್ದವರು ಪ್ರೊಫೆಸರ್ ಪ್ರಭಾಕರ್ ಅವರು. ನಾನು ಕೂಡ 1986ನೇ ಇಸ್ವಿಯಲ್ಲಿ SDM ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಸೇರಿಕೊಂಡಾಗ ಅವತ್ತಿನಿಂದ ಒಂದು ಶೈಕ್ಷಣಿಕ ಏನು ಉಪನ್ಯಾಸಕನಾಗಿ ಮಾತ್ರವಲ್ಲ, ಶೈಕ್ಷಣಿಕ ಆಡಳಿತಗಾರನೇ ಕೂಡ ನನಗೆ ಅವರು ಅನೇಕ ಮಾರ್ಗದರ್ಶನವನ್ನು ನೀಡಿದವರು. ಒಬ್ಬ ಒಳ್ಳೆಯ ಆದರ್ಶ ಗುರುವಾಗಿ, ಆದರ್ಶ ಶೈಕ್ಷಣಿಕ ಆಡಳಿತಗಾರನಾಗಿ ಅವರು ನಿಜವಾಗಿ ಆದರ್ಶಪ್ರಾಯರಾದವರು. SDM ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವಲ್ಲಿ ಅವರ ಪಾತ್ರ ಮಹತ್ತರವಾದದ್ದು. ಆರಂಭದಲ್ಲಿ SDM ಕಾಲೇಜು, ಮುಂದೆ SDM ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಅನೇಕ ಕಾಲೇಜುಗಳು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದು ಬಂದು ಇದೆಲ್ಲಕ್ಕೆ ಕೂಡ ಅವರು ಒಂದು ವ್ಯವಸ್ಥಿತವಾದಂತಹ ರೂಪುರೇಷೆಗಳನ್ನು ಹಾಕಿಕೊಟ್ಟವರು ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು. ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಯೋಜನೆಯ ಮೂಲಕ ಅನೇಕ ಶಿಕ್ಷಣ ಸಂಸ್ಥೆಗಳು ರಾಜ್ಯಾದ್ಯಂತ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷರಾಗಿ ಅವರು ಶಿಕ್ಷಣ ಸಂಸ್ಥೆಗೆ ಸಲ್ಲಿಸಿದ ಸೇವೆ ಅಪಾರವಾದದ್ದು. ಆದ್ದರಿಂದ ಶಿಕ್ಷಣ ಸಂಸ್ಥೆಯ ಎಲ್ಲ ಉದ್ಯೋಗಿಗಳಿರ್ಬೋದು, ಅವರ ಹಿರಿಯ ವಿದ್ಯಾರ್ಥಿಗಳಿರ್ಬೋದು, ಊರಿನ ನಾಗರಿಕರಿರ್ಬೋದು, ಅವರನ್ನು ಬಹಳ ಒಂದು ಪೂಜ್ಯ ಭಾವನೆಯಿಂದ ಯಾವತ್ತೂ ಸ್ಮರಿಸ್ತಾರೆ. ಅವರು ನಿಜವಾಗಿ ಒಬ್ಬ ವಿಶ್ವಗುರುವಾಗಿ ಇವತ್ತು ಎಲ್ಲ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸ್ಮರಣೀಯವಾಗಿ ಉಳಿತಾರೆ. ಉಜಿರೆಯನ್ನು ಶಿಕ್ಷಣ ಕಾಶಿ ಅಥವಾ ಶಿಕ್ಷಣ ಕ್ಷೇತ್ರವನ್ನಾಗಿ ಮಾಡುವಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರ ಜೊತೆಗೆ ಆರಂಭದ ದಿನಗಳಿಂದ ಮೊದಲ ಕಾಲೇಜಿನಿಂದ ಪ್ರಾರಂಭಗೊಂಡು ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಸುವಲ್ಲಿ ಅತಿ ದೊಡ್ಡ ಕೊಡುಗೆಯನ್ನು, ಸೇವೆಯನ್ನು ಸಲ್ಲಿಸಿದಂಥವರು ನಮ್ಮೆಲ್ಲರ ಮಾರ್ಗದರ್ಶಕರು, ಪೂಜ್ಯ ಗುರುಗಳು ಆಗಿರುವಂತಹ ಶ್ರೀ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು. ಕಾಲೇಜಿನ ದಿನಗಳಲ್ಲಿ ಮಾತ್ರ ಅಲ್ಲ,
ನಂತರವೂ ಕೂಡ ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಆದರದಿಂದ ಮಾತಾಡಿಸಿ ನಮ್ಮ ಬೆಳವಣಿಗೆಗಳನ್ನು ನೋಡಿ ಸಂತೋಷ ಪಡ್ತಾ ಅದರ ಜೊತೆಗೆ ನಮಗೆ ಬೇಕಾದಂತಹ ಸಲಹೆಗಳನ್ನು ಸೂಚನೆಗಳನ್ನು ನೀಡ್ತಾ ಸಾವಿರಾರು ಇವತ್ತಿಗೂ ಅವರ ಕಾಲದಲ್ಲಿ ಅವರು ಪ್ರಾಂಶುಪಾಲರಾಗಿರುವಾಗ ಯಾರೆಲ್ಲ ಕಲ್ತಿದ್ದಾರೆ ಅವರು ಅಭಿಮಾನದಿಂದ ಗೌರವದಿಂದ ಒಂದು ಮಾತನಾಡಿಸುವಂತಹ ಒಂದು ವಿಶೇಷ ವ್ಯಕ್ತಿತ್ವವನ್ನು ಅವರು ಬೆಳೆಸಿಕೊಂಡಿದ್ದರು. ಎಲ್ಲರ ಗೌರವ ಆದರ ಪ್ರೀತಿಗೆ ಅವರು ಪಾತ್ರರಾಗಿದ್ದರು. ಉಜಿರೆಯಲ್ಲಿಯೂ ಯಾವುದೇ ಸಾಮಾಜಿಕ ಚಟುವಟಿಕೆ ಧಾರ್ಮಿಕ ಚಟುವಟಿಕೆ ಆದಾಗಲೂ ಕೂಡ ನಮ್ಮ ಮನೆಯಲ್ಲಿ ಆಗುವ ವೈಯಕ್ತಿಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ಬಂದು ಆಶೀರ್ವಾದ ಮಾಡಿ ಒಂದು ಎಲ್ರಿಗೂ ಧೈರ್ಯ ತುಂಬುವಂತಹ ಒಂದು ಸಮಾಜದಲ್ಲಿ ಒಂದು ಮೇರು ವ್ಯಕ್ತಿತ್ವ ಅವರದಿತ್ತು. ಒಂದು ಅರ್ಥದಲ್ಲಿ ಒಂದು ದೊಡ್ಡ ಅಧ್ಯಾಯ ಉಜಿರೆಯ ದೃಷ್ಟಿಯಲ್ಲಿ ಮುಗಿದಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ಆ ಗೌರವವನ್ನು ಆದರವನ್ನು ಖಂಡಿತವಾಗಿಯೂ ಉಳಿಸಿಕೊಳ್ಳುವಂತಹ ರೀತಿಯಲ್ಲಿ ಪೂರ್ಣ ಜೀವನವನ್ನು ಮಾಡಿದ್ದಾರೆ. ಅವರು ನಡೆದಂತಹ ಏನು ಅವರು ತೋರಿಸಿಕೊಟ್ಟಂತಹ ಏನು ದಾರಿ ಇದೆ ಅದು ಖಂಡಿತವಾಗಿಯೂ ನಮಗೆ ಯಾವತ್ತಿಗೂ ಪ್ರೇರಣಾದಾಯಿ. ಪ್ರೊಫೆಸರ್ ಪ್ರಭಾಕರ್ ಅವರನ್ನು ಕಳ್ಕೊಂಡಿರೋದು ಈ ದಿನ ಬಹಳ ದುರ್ದೈವದ ದಿನ ಅಂತ ಹೇಳಬೇಕು. ಯಾಕಂತಂದರೆ ಕೇವಲ ಅವಿಭಜಿತ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಕರ್ನಾಟಕ ಹಾಗೂ ದೇಶದಾದ್ಯಂತ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ಕೊಟ್ಟ ಒಬ್ಬ ಶಿಕ್ಷಣ ತಜ್ಞ, ಒಬ್ಬ ಅತ್ಯುತ್ತಮ ಶಿಕ್ಷಕ, ಒಬ್ಬ ಒಳ್ಳೆಯ ಸಂಘಟಕ, ಅದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಒಳ್ಳೆಯ ಮನುಷ್ಯ ಪ್ರೊಫೆಸರ್ ಪ್ರಭಾಕರ್ ಅವರು ತುಂಬ ಜೀವನ ನಡೆಸಿದ್ದಾರೆ. ತುಂಬ ಜನರಿಗೆ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅವರ ನೆನಪಿನಲ್ಲೇ ಜೀವನ ಕಟ್ಟಿಕೊಂಡವರು ಸಾಕಷ್ಟು ಜನ ಇದ್ದಾರೆ. ಹಾಗಿರಬೇಕಾಗಿದ್ದರೆ ಈ ಹೊತ್ತು ನಾವೆಲ್ಲರೂ ಸೇರಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸೋದು. ನಿಟ್ಟೆ ಶಿಕ್ಷಣ ಸಂಸ್ಥೆಗಳು ಮಾನ್ಯ ವಿನಯ್ ಹೆಗ್ಡೆಯವರು, ವೀರೇಂದ್ರ ಹೆಗ್ಡೆಯವ್ರ ಜೊತೆ ಸೇರಿ ಪ್ರೊಫೆಸರ್ ಪ್ರಭಾಕರ್ ಅವರಿಬ್ಬರನ್ನ ಜೊತೆಗೆ ತಂದು ಈ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಸಾಕಷ್ಟು ರೆವಲ್ಯೂಷನನ್ನೇ ಮಾಡಿದಂಥವರು. ಪ್ರೊಫೆಸರ್ ಪ್ರಭಾಕರ್ ಅವರು ಕಟ್ಟಿದ ಸಂಸ್ಥೆಗಳು, ಅವರು ಹಾಕಿಕೊಟ್ಟಂಥ ಶಿಕ್ಷಣದ ದಾರಿ ನಮಗೆಲ್ಲರೂ ದಾರಿದೀಪವಾಗಲಿ ಅಂತ ಹಾರೈಸ್ತಾ ಅವರ ಆತ್ಮಕ್ಕೆ ಇನ್ನೊಮ್ಮೆ ನಾನು ಚಿರಶಾಂತಿಯನ್ನು ಬಯಸ್ತೇನೆ. ನಮ್ಮನ್ನು ಅಗಲಿದ್ದಾರೆ. ಅವರ ಅಜಾತಶತ್ರು, SDM ಸಂಸ್ಥೆಯನ್ನು ಕಟ್ಟಿದವರು. ನಾನು ಅವರ ವಿದ್ಯಾರ್ಥಿಯಾಗಿದ್ದೆ. ಬಹಳ ಶಿಸ್ತಿನ ಮನುಷ್ಯ. ಅವರಿಂದಾಗಿ ನಾವು ಒಂದು ವ್ಯಕ್ತಿಗಳಾಗಿದ್ದೇವೆ. ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಅವರಿಂದಾಗಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಬೆಳ್ತಂಗಡಿ ತಾಲೂಕಿಗೆ ಅವರು ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ, SDM ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ಅವರು ಸಾಕಷ್ಟು ದುಡಿದಿದ್ದಾರೆ. ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರು. ಅಂಥ ವ್ಯಕ್ತಿಗಳು ಹುಟ್ಟುವಂಥದ್ದು ಭಾಳ ವಿರಳ. ಒಂದು ಶತಮಾನದ ವ್ಯಕ್ತಿಯವರು. ಜಾತಿ ಮತ ಪಂಥಕ್ಕಿಂತ ಮೇರು ವ್ಯಕ್ತಿಯಾಗಿ ಅವರು ಕೆಲಸ ಮಾಡಿದವರು. ಅವರ ಒಂದು ಅಗಲಿಕೆಯನ್ನು ಅವರ ಕುಟುಂಬದವರು ಸಹಿಸಿಕೊಳ್ಳಲಿಕ್ಕೆ ದೇವರು ಶಕ್ತಿ ಕೊಡಲಿ ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನಾನು ಕೋರ್ತಾ ಇದ್ದೇನೆ. ನಾನು ಡಾಕ್ಟರ್ ದೇವರಾಜ್ ಅಂತ ಹೇಳಿ ಮಂಗಳೂರಿನ SDM ಕಾಲೇಜಿನಲ್ಲಿ ಸುಮಾರು ವರ್ಷ ಪ್ರಾರಂಭದಿಂದ ನಾನು ಕೆಲಸ ಮಾಡ್ತಿದ್ದೆ. ಕೊನೆಗೆ MBA ಪ್ರಾರಂಭ ಮಾಡಿ ಅಲ್ಲಿ ನಿರ್ದೇಶಕನಾಗಿ ಸುಮಾರು 65 ವರ್ಷ ತನಕ ನಾನು ಅಲ್ಲೇ ದುಡಿದಿದ್ದೇನೆ. ಈಗ 8 ವರ್ಷದಿಂದ ರಿಟೈರ್ ಆಗಿದ್ದೇನೆ. ಆದರೂ ಕಾಲೇಜಿಗೆ ಬರ್ತಾಯಿದ್ದೇನೆ. ಕಾಲೇಜಿನ ಕೆಲವು ಕೆಲಸ ವಾಲಂಟಿಯರ್ಲಿ ಈಗಲೂ ಮಾಡ್ತಾಯಿದ್ದೇನೆ. ನಮಗೆ ಇವರು ಬಹಳ ಒಂದು ಗುರುಕ್ಕಿಂತಲೂ ಮಿಕ್ಕಿಯವರು. ಯಾಕೆಂತ ಹೇಳಿದರೆ ಎಲ್ಲ ಸಂದರ್ಭಗಳಲ್ಲಿ ಕಷ್ಟ ಕಾಲದಲ್ಲಿ ಅವರ ಹತ್ರ ಮಾತನಾಡಿದರೆ ನಮಗೆ ಭಾಳ ಅದಕ್ಕೊಂದು ಸೊಲ್ಯೂಷನ್ ಸಿಗ್ತಿತ್ತು ಎಲ್ಲರಿಗೂ. ನನಗೆ ಒಬ್ಬನಿಗೆ ಅಂತಲ್ಲ, ಪ್ರತಿಯೊಂದು ಸ್ಟಾಫು ಕೂಡ
ಅವ್ರ ಬಗ್ಗೆ ಬಹಳ ಗೌರವ ಉಂಟು. ಮತ್ತು ಅವರು ಕೂಡ ನಮ್ಮ ಎಲ್ಲರನ್ನು ಬಹಳ ಗೌರವದಿಂದ ನೋಡ್ಕೊಳ್ತಿದ್ರು. ಯಾವುದೇ ಸಂದರ್ಭದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ಸರಿ ಮಾಡಿ ಮತ್ತೆ ಅವರು ಬರುವವರು. ಮಂಗಳೂರಿಗೆ ಇಲ್ಲಿಂದ ಬರ್ತಿದ್ದರು. ಜೊತೆಗೆ ಒಂದು ಆಧಾರ ಸ್ತಂಭ ಎಲ್ಲರಿಗೂ. ಯಾವುದೇ ಕಷ್ಟ ಕಾಲದಲ್ಲಿ ಅವರ ಹತ್ರ ಬಂದು ಹೀಗೆ ಉಂಟಂತ ಹೇಳಿದರೆ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತಿದ್ರು. ಇದು ಪ್ರೊಫೆಸರ್ ಪ್ರಭಾಕರ್ ಅವರ ಕಾರ್ಯವೈಖರಿ. ಮತ್ತು ನಮ್ಮ ಧರ್ಮಸ್ಥಳದ ಇಷ್ಟೆಲ್ಲ ಇನ್ಸ್ಟಿಟ್ಯೂಷನ್ ಆಗಲಿಕ್ಕೆ ಇವರು ಬ್ಯಾಕ್ ಬೋನ್. ಯಾಕೆಂದರೆ ನನಗೆ ಗೊತ್ತುಂಟು, ಅವರು ಪ್ರಾರಂಭದಲ್ಲಿ ಮಹಾರಾಣೀಸ್ ಕಾಲೇಜ್ ಮೈಸೂರಿನಲ್ಲಿ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಆಗಿದ್ದರು. 5 ವರ್ಷ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಕೂಡ ಕಾವಂದರು ಹೇಳಿದ ಮಾತಿಗೆ ಬಂದು ಇಲ್ಲಿ ಈ ಕಾಲೇಜನ್ನು ಸ್ಥಾಪಿಸಿದ್ದಾರೆ. ಮತ್ತು ನಮ್ಮ SDM ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿಯಾಗಿ ಸುಮಾರು ವರ್ಷ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಧರ್ಮಸ್ಥಳಕ್ಕೂ ಕೂಡ ಅವರೊಂದು ಹೆಗಡೆಯವರ ಜೊತೆ ಎಲ್ಲ ಕೆಲಸ ಮಾಡಿ ಒಳ್ಳೆಯಿಂದ ಇರ್ತಿದ್ದರು. ಬಹುಶಃ ಅವರಿಂದ ನಮ್ಮ ಸಂಸ್ಥೆ ಬೆಳೆದಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಿದ್ದರು, ಅಷ್ಟೇ ಜಾಗ್ರತೆಯಲ್ಲಿದ್ದರು. ಮತ್ತು ಬಹಳ ಸೂಕ್ಷ್ಮ. ಯಾವುದೇ ಒಂದು ಖರ್ಚಲ್ಲಿ ಕೂಡ ನಮಗೆ ಈಗ ಸಹ ಅವರು ಹೇಳಿಕೊಟ್ಟ ಮಾತು ಇವತ್ತು ಮರೀಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಯಾವುದೇ ಖರ್ಚು ಮಾಡುವಾಗ ಬೇಕಾ ಬೇಡವಾ ಅಂತ ನೋಡಬೇಕು. ಬೇಕಿದ್ದರೆ ಮಾತ್ರ ಖರ್ಚು ಮಾಡಬೇಕಂತ. ಅದು ನಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ಬಹಳಷ್ಟು ಒಳ್ಳೆಯದು ಮಾಡಿದೆ. ನಾವೆಲ್ಲ ಬಹಳ ಜಾಗ್ರತೆಯಲ್ಲಿ ಆಗಿ ಇಷ್ಟು ವರ್ಷ, ನನಗೂ ಈಗ 73 ವರ್ಷ ಆಯಿತು. ಮೊನ್ನೆ ಬಂದವರ ಹತ್ರ ಮಾತಾಡಿ ಹೋಗಿದ್ದೆ, ಒಂದು ಸಂತೋಷ ಆಗ್ತಿತ್ತು. ಆದರೆ ನನಗೆ ಕೇಳಿ ಆಶ್ಚರ್ಯ ಆಯಿತು. ಹೀಗೆ ಸಡನ್ ಮೊನ್ನೆ ಸಹ ಹುಷಾರಿದ್ರು ಅವರು. ಆದರೆ ಒಂದು ಸುಖ ಮರಣ ಸಿಕ್ಕಿದೆ ಅವರಿಗೆ. ಬಹುಶಃ ಅವರು ಪುಣ್ಯವಂತರು. ಯಾಕಂದರೆ ಬದುಕನ್ನು ಗುಟ್ಟು ಸಾವಿನ ಅಂಚಿನಲ್ಲಿ ಅಂತ ಹೇಳ್ತಿದ್ರು. ಹಾಗೆ ಸಾವಿನ ಅಂಚಿನಲ್ಲಿ ಅವರು ಸುಖ ಮರಣವನ್ನೇ ಬಯಸಿದ್ರು. ಅದೇ ಥರ ಆಯಿತು. ಅವರ ಮಕ್ಕಳು ಈಗ ವಿದೇಶದಲ್ಲಿದ್ದರು, ಈಗ ಬಂದಿದ್ದಾರೆ, ಮುಂಬೈಯಲ್ಲಿದ್ದರೆ, ಈಗ ಬಂದು ಸೇರ್ತಾರೆ. ಆದರೆ ಅವರು ಕೊನೆಗಾಲದಲ್ಲಿ ಅವರು ದೂರನೇ ಇರಬೇಕಾಯಿತು. ಯಾಕೆಂದರೆ ಅವರು ಪ್ರೊಫೆಷನಲ್ಸ್. ಅಲ್ಲಿ ಲಂಡನ್ನಲ್ಲಿ ಹೋಗಿ ಹಳೆಯ ಸೆಟ್ಲಾದ ನಂತರ ಈ ಕಡೆ ಬರಲಿಕ್ಕೆ ಆಗಲಿಲ್ಲ. ಇಲ್ಲದ್ರೆ ಅವರಿಗೆ ಆಸೆ ಇತ್ತು, ಅವರು ಕೂಡ ಇಲ್ಲಿ ಬಂದರೆ ಒಳ್ಳೆಯದಿತ್ತು ಅಂತ ಹೇಳಿದರೆ ಅವರ ವೈಯಕ್ತಿಕ ಕಾರಣಗಳಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಒಳ್ಳೆಯ ಮನುಷ್ಯ, ನಮಗೆಲ್ಲ ಒಂದು ಆದರ್ಶರು. ಎಲ್ಲ ಜನರು ಅವರನ್ನು ಮೆಚ್ಚುವಂಥ ಅವರ ಕೆಲಸವನ್ನು ಮತ್ತು ಅವರ ವ್ಯಕ್ತಿತ್ವವನ್ನು ಪ್ರದರ್ಶಿಸಿದ್ದಾರೆ. ಹಾಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಒಂದು ಗೈಡೆನ್ಸ್, ಮಾರ್ಗದರ್ಶನ ನಮ್ಮ ಎಲ್ಲ ಇನ್ಸ್ಟಿಟ್ಯೂಷನ್ಗೆ ಇದೆ. ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗಿದ್ರೇ ನಮ್ಮ ಒಂದು ಬಾಂಧವ್ಯ ಉಳಿತದೆ ಅಂತ ನನಗೆ ಅನಿಸುತ್ತೆ. ನನ್ನ ಹೆಸರು ಆದಿರಾಜಯ್ಯ ಅಂತ ಹೇಳಿ, ನಾನು ಮೈಸೂರಿನಿಂದ ಬಂದಿದ್ದೇನೆ. ನಮ್ಮ ಪ್ರಭಾಕರ್ನ ಒಡನಾಟ ಸುಮಾರು 35-40 ವರ್ಷದಿಂದ ನಾವು ಒಡನಾಟಿಗಳಾಗಿದ್ವು. ಬಟ್ ಅವರು ಮೈಸೂರಿನಲ್ಲಿ ಓದುವಾಗ ಮಹಾರಾಜಾಸ್ ಕಾಲೇಜಿನಲ್ಲಿ ನಮ್ಮ ಅಣ್ಣ ನಾಗರಾಜ್ ಅವ್ರ ಜೊತೆಲಿ ಕ್ಲಾಸ್ಮೇಟ್ಸು ಮತ್ತು ಹಾಸ್ಟೆಲ್ ಮೇಟ್ಸ್ ಆಗಿದ್ದರು. ಅವರು ನಮ್ಮ ಮನೆ ಮೈಸೂರಿಂದ 10 ಕಿಲೋಮೀಟ್ರ್ ದೂರ ಕಡ್ಕೊಳ ಅಂತ ಊರಿನಲ್ಲಿರೋದು. ಅವ್ರು ಮೈಸೂರಿಗೆ ಬಂದಾಗೆಲ್ಲ ನಮ್ಮ ಮನೆಗೆ ಬರೋ ವಾಡಿಕೆ ಇಟ್ಕೊಂಡಿದ್ರು, ಬಂದು ಮಾತಾಡ್ಕೊಂಡು ಬರ್ತಾಯಿದ್ರು. ಈಗ ಒಂದು 3-4 ವರ್ಷದಿಂದ ಅವರಿಗೆ ಆರೋಗ್ಯ ಸರಿ ಇಲ್ಲದೇ ಇದ್ದಾಗ ಅವ್ರು ಬರೋದು ಬಿಟ್ಟರು. ನಾನು ಪ್ರತಿ ವರ್ಷಕ್ಕೆ 2 ಸಾರಿ ಆದರೂ ಬಂದು ಇಲ್ಲಿ ಅವ್ರ ಮನೆಯಲ್ಲಿ ಅವ್ರನ್ನ ಮಾತಾಡ್ಕೊಂಡು ಹೋಗೋ ಪದ್ಧತಿ. ನಮಗಂತೂ ಅವ್ರನ್ನ, ನಮ್ಮ ಮನೆ ಸದಸ್ಯರನ್ನ ಕಳ್ಕೊಂಡಷ್ಟು ದುಃಖ ಆಗ್ತಾಯಿದೆ. ಭಗವಂತ ಅವರಿಗೆ, ಅವ್ರ ಆತ್ಮಕ್ಕೆ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ. ಮತ್ತು ಪ್ರಭಾಕರ್ ಅವ್ರ ಮನಸ್ಸು ಯಾವ ಥರ ಅಂದರೆ, ಶುದ್ಧವಾದ ನೀರಿನ ಥರ ಸ್ಫಟಿಕ ಶಿಲೆ ಹೇಳ್ತಾರಲ್ಲ, ಅಷ್ಟು ಶುದ್ಧವಾಗಿತ್ತು ಅವ್ರದ್ದು ಆತ್ಮ. ನಾವು ಅನೇಕ ಬಾರಿ ಅವ್ರನ್ನ ಕೆಲವು ಇದ್ರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಕೆಲವ್ರನ್ನ ಅವರ ಸಂಸ್ಥೆಗಳಲ್ಲಿ ಸೇರಿಸುವಾಗ ಕೇಳಿದ್ರೆ, ಅವನು ಪಾಸ್ ಮಾಡಿದರೆ ಸಾಕು, ಮುಂದೆ ಅವನು ಚೆನ್ನಾಗಿ ಅವನ ಸಂಸ್ಕಾರವಂತನಾದರೆ ಫಸ್ಟು ಬರ್ಬೋದು ಅವನು. ನಾವು ಮಾರ್ಕ್ಸ್ಗೆ ಏನಷ್ಟು ಬೆಲೆ ಕೊಡಲ್ಲ. ಒಳ್ಳೆ ಹುಡುಗರಿದ್ರೆ ಹೇಳಿ ನಾನು ಸೀಟ್ ಕೊಡ್ತೀನಿ ಅಂತ ಅನೇಕರಿಗೆ ಸೀಟ್ ಕೊಟ್ಟು ಇವತ್ತು ಅವರೆಲ್ಲ ಉನ್ನತ ಸ್ಥಾನದಲ್ಲಿದ್ದಾರೆ. ಯಾವತ್ತು ಪ್ರಭಾಕರ್ನವ್ರನ್ನ ನಾವು ಯಾರೂ ಮರೆಯೋ ಹಾಗಿಲ್ಲ. ಅವರು ಈಗ ನಮಗೆ ಭೌತಿಕವಾಗಿ ಇಲ್ಲದೇ ಇರ್ಬೋದು, ಬಟ್ ಮನಸ್ಸಲ್ಲಿ ಅವರು ನಮ್ಮಲ್ಲಿ ಶಾಶ್ವತವಾಗಿ ಉಳಿತಾರೆ. ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಎಂ ಮೋಹನ್ ರಾವ್ ಅಂತ 75ರಲ್ಲಿ ಇಲ್ಲೇ ಓದಿದ್ದು ನಾನು. ಏನೂ ಕೈಲಿಲ್ಲದೆ ಬಂದವನು, ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ. ಪುಸ್ತಕ ಸಹ ಅವರೇ ಕೊಡಿಸಿದ್ರು, ಸ್ಕಾಲರ್ಶಿಪ್ ಕೊಡಿಸಿದ್ರು. ಆಮೇಲೆ ಒಳ್ಳೆ ಮಾರ್ಕ್ಸ್ ಇತ್ತು SSLCಯಲ್ಲಿ. ಒಂದು 5 ಪೈಸೆ ಅಂಚೆ ಕಾರ್ಡ್ ಬರೆದು ಹಾಕಿದೆ, ಈ ಥರ ನಾನು ಓದಿದ್ದೇನೆ, ಇಷ್ಟು ಮಾರ್ಕ್ಸ್ ಇದೆ, ಏನು ಮಾಡಲಿ ಸರ್ ಅಂತ. ಈ ಪತ್ರ ತಲುಪಿದ ಕೂಡಲೇ ಹೊರಟು ಬರುವುದು. SDM ಕಾಲೇಜ್ ಸೀಲ್ ಹಾಕಿ, ಪ್ರಿನ್ಸಿಪಾಲನ್ನು ಸೀಲ್ ಹಾಕಿ ನನಗೆ ಪತ್ರ ಬರೆದರು. 15 ದಿವಸ ಇದೇ ಮನೆಯಲ್ಲಿದ್ದೆ, ಊಟ ಮಾಡಿದ್ದೆ. ಇನ್ನೂ ಓಪನ್ ಆಗಲಿಲ್ಲ, ಕಾಲೇಜ್ ಓಪನ್ ಆಗಲಿಲ್ಲ, ಹಾಸ್ಟೆಲ್ ಸಿದ್ಧನ ಗುರುಕುಲನೂ ಓಪನ್ ಆಗಲಿಲ್ಲ. ಅನ್ನ ಹಾಕಿದ್ರು 15 ದಿವಸ ಇದೇ ಮನೆಯಲ್ಲಿ.
ಆಮೇಲೆ ಎಲ್ಲ ನನಗೆ ಫ್ರೀ ಕೊಟ್ಟರು ಕಾಲೇಜಲ್ಲಿ. ನನ್ನಂಥ ಲಕ್ಷಾಂತರ ಮಂದಿಗೆ ಸಹಾಯ ಮಾಡಿದ್ದಾರೆ. ದೇವರಂಥ ಮನುಷ್ಯ ಅಷ್ಟು ಹೇಳ್ಬೋದು ನಾನು. 65ರಿಂದ ಪರಿಚಯ. ಅವರು ನನಗೆ ದಣಿಯಾಗಿದ್ದರು. ಊರಲ್ಲಿ ಅವರ ಜಾಗದಲ್ಲೇ ನಾವು ಇದ್ವಿ. ಅಲಸಂಡೆ ಅಂತ ಹೇಳಿದ್ರೆ ಭಾಳ ಪ್ರೀತಿ. ಅವರು ಜೀವಂತಿರುವಾಗ ಬರಬೇಕು ಅಂತ ನಾನು ಮೊನ್ನೆ ಗುರುವಾನ್ಕೆರೆ ಬಂದು, ನನ್ನ ಮಗ ಎಕ್ಸೆಲಲ್ಲಿ ಓದ್ತಾ ಇದ್ದಾನೆ ಇವಾಗ. ಗುರುವಾನ್ಕೆರೆಗೆ ತನಕ ಬಂದಿದ್ದೆ, ಅಲ್ಲಿ ಕೇಳಿದೆ, ಇಲ್ಲ ಬಂಗಾಡಿ ಅರಮನೆಯಲ್ಲಿದ್ದಾರೆ ಅಂತ ಹೇಳಿದರು. ಸರಿ, ನನಗೆ ಟೈಮ್ ಇಲ್ಲ, ವಾಪಸ್ ಹೋದೆ. ಇವತ್ತು ಪೇಪರ್ ಓದಿ ನೋಡುವಾಗ ಈ ಥರ ಆಯಿತು. ಜೀವಂತ ಮಾತಾಡಲಿಕ್ಕೆ ಆಗಲಿಲ್ಲ, ತುಂಬ ಬೇಸರ ಆಗ್ತಾಯಿದೆ. ದೇವರಂಥ ಮನುಷ್ಯ ಅಷ್ಟು ಹೇಳ್ಬೋದು. ನನ್ನಂಥ ಲಕ್ಷಾಂತರ ಮಂದಿ, ನನಗೊಬ್ಬನಿಗೆಲ್ಲ ದಾರಿ ತೋರಿಸಿದ್ದಾರೆ ಅಷ್ಟು ಹೇಳ್ಬೋದು ಮೇಡಮ್. ಜಾಸ್ತಿ ಮಾತಾಡಲಿಕ್ಕಾಗ. ಜೈನ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಶಾಖೆ ಬೆಳ್ತಂಗಡಿ. ಇವತ್ತು ನಮ್ಮ ಗುರುಗಳು ಇಲ್ಲಿಯ STM ಕಾಲೇಜಿನ ಪ್ರಾಚಾರ್ಯರು ನಿನ್ನೆ ತಾನೇ ನಮ್ಮನ್ನೆಲ್ಲ ಅಗಲಿದ್ದಾರೆ. ಮೊದಲಾಗಿ ಅವರಿಗೆ ತಾಲೂಕಿನ ಎಲ್ಲ ಅಧಿಕಾರಿಗಳು, ಅದೇ ರೀತಿ ಎಲ್ಲ ನೌಕರರ ಪರವಾಗಿ ಅವರಿಗೆ ಮನದಾಳದ ಸಂತಾಪವನ್ನು ಸೂಚಿಸ್ತಾ ಇದ್ದೇನೆ. ವೈಯಕ್ತಿಕವಾಗಿ ಹೇಳೋದಾದರೆ, ನನ್ನ ಮನೆಗೆ ಇವತ್ತು ನಾವು ಜೀವನದಲ್ಲಿ ಏನು ಸಾಧಿಸಿದರೆ ಅದಕ್ಕೆ ಜೀವನಕ್ಕೆ ದಾರಿ ದೀಪ ನಮ್ಗೆ ತೋರಿಸಿದ್ರೆ ನಮಗೆ ದೇವರು ಅಂತ ಹೇಳ್ಬೋದು. ನಾನು ವಿದ್ಯಾಭ್ಯಾಸ ಮಾಡಬೇಕಾದ್ರೂ ಆರ್ಥಿಕವಾಗಿ ಬಹಳಷ್ಟು ಸಹಾಯವನ್ನು ಮಾಡಿದಂಥವ್ರು. ಅದೇ ರೀತಿ ಸಿದ್ಧಾವನದಲ್ಲಿ ಕೂಡ ನಮಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರೇ ಸೀಟ್ ಮಾಡಿಕೊಟ್ಟರು. ನಾನು ದೈಹಿಕ ಶಿಕ್ಷಕನಾಗಿ ಆಗಬೇಕಾದ್ರೆ ಅವರೇ ಕಾರಣಕರ್ತರು. ಅಲ್ಲಿ ಫೀಸ್ ಕಟ್ಟಲಿಕ್ಕೆ ಆಗದಿದ್ದ ಪರಿಸ್ಥಿತಿಯಲ್ಲಿ ಕೂಡ ಅವರೇ ಕಾವಂದ್ರ ಹತ್ರ ಕರ್ಕೊಂಡೋಗಿ ನನಗೆ ಅಲ್ಲಿಂದ ಫೀಸನ್ನು ತೆಗೆಸಿಕೊಟ್ಟು ನನಗೆ ಇವತ್ತು ದೈಹಿಕ ಶಿಕ್ಷಕನಾಗಲಿಕ್ಕೆ ಕಾರಣಕರ್ತರು. ಅಷ್ಟು ಮಾತ್ರ ಅಲ್ಲ, ನನ್ನ ಮನೆಯವರಿಗೆ, ನನ್ನ ತಮ್ಮ ಇರ್ಬೋದು, ನನ್ನ ಮಾವ ಇರ್ಬೋದು, ಎಲ್ಲ ಈ ಸಂಸ್ಥೆಯಲ್ಲಿ ಧಾರವಾಡದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಕೂಡ ಇವತ್ತು ದಾರಿ ತೋರಿಸಿದಂಥ ಒಬ್ಬ ಮಹಾ ಪುಣ್ಯಾತ್ಮ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರ ನೆನಪು ನಮ್ಮಲ್ಲಿ ಚಿರಶಾಂತಿ ಇರ್ತದೆ. ಅವರಿಗೆ ನಾನು ನನ್ನ ಮನೆಯವರ ಪರವಾಗಿ, ನಮ್ಮ ಕುಟುಂಬಸ್ಥರ ಪರವಾಗಿ, ಅದೇ ರೀತಿ ನಾನು ಒಂದು 2-3 ಕಾರ್ಯಕ್ರಮ ಮಾಡಬೇಕಾದ್ರೂ ಗಣೇಶೋತ್ಸವಕ್ಕೆ ಉದ್ಘಾಟನೆ ಕರೆದಾಗ ಅವರು ಬಂದಿದ್ದರು. ವಿಶೇಷವಾಗಿ ನನ್ನ ಮನೆ ಒಕ್ಕಲಿಗೆ ಅವರೇ ಸ್ವತಃ ಬಂದಿದ್ದರು. ಅವ್ರು ನನ್ನ ಮೇಲೆ ಇಟ್ಟಂಥ ಒಂದು ಏನೋ ಪ್ರೀತಿಯ ಏನೋ ಅಭಿಮಾನವೂ ಗೊತ್ತಿಲ್ಲ. ಆದರೆ ನಿನ್ನ ಇಲ್ಲೋಕೆಯಲ್ಲಿ ಬರ್ಪೇನು ಅಂತ ಹೇಳುವಂಥ ಮಾತನ್ನು ಹೇಳಿ ಅದಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡಿದರು. ಅದೇ ರೀತಿ ನಮ್ಮ ಬೈಪಾಡಿ ಶಾಂತನಾಮ ಸ್ವಾಮಿ ಸನ್ನಿಧಿಯಲ್ಲಿ ನಾವು ಪಂಚಕಲ್ಯಾಣ ಮಾಡುವಾಗ 1 ದಿವಸದ ಕಾರ್ಯಕ್ರಮ ನಮ್ಮ ಮನೆಯವ್ರದ್ದಿತ್ತು. ಅವತ್ತು ಕೂಡ ನಿನ್ನ ಕಾರ್ಯಕ್ರಮದಲ್ಲಿ ಬರ್ಪ್ಯಾನಿ ಪಾಡು ಅಂತ ಹೇಳಿದರು. ಅಂದರೆ ಆ ಒಂದು ಇದನ್ನು ನಾವು ಇಟ್ಕೊಂಡು ನಮಗೆ ಬಹಳಷ್ಟು ನನ್ನ ಬಾಳಿಗೆ ನಾನಿವತ್ತು ಅಧ್ಯಕ್ಷ ಆಗಿರ್ಬೋದು, ಇವತ್ತು ಬೇರೆ ಬೇರೆ ಹುದ್ದೆಗಳನ್ನು ಹೊಂದಿರ್ಬೋದು, ಅದಕ್ಕೆಲ್ಲ ನನಗೆ ದಾರಿದೀಪ ತೋರಿಸಿದವರು ಅವರಿಗೆ ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿ ಅಂತಿರಲಿ, ಅವರ ಕುಟುಂಬಸ್ಥರಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. 1981ರಲ್ಲಿ ಈ ಸಿದ್ಧಾವನಕ್ಕೆ ನನಗೆ ಸೀಟು ಕೊಟ್ಟರು ಪ್ರಭಾಕರ್ ಸರ್ ಅವರು. ನಮ್ಮ ತಂದೆಯವರು ಕೂಡ ಇತ್ತೀಚೆಗೆ 1 ತಿಂಗಳು ಕೂಡ ಆಗಲಿಲ್ಲ, ತಂದೆಯವರದೇ ಪ್ರಾಯ 91 ಇಬ್ಬರು. ಕೃಷ್ಣ ಶೆಟ್ಟಿ ಪಾಣ್ಯಗಳು ಅಂತ ರಿಟೈರ್ಡ್ ಹೆಡ್ ಮಾಸ್ಟರ್ ನಮ್ಮ ತಂದೆಯವರು. ಹಾಗೆ ಇಲ್ಲಿ ಕೂಡ ಇವರು ಕೂಡ ತೀರ್ಥರೂಪ ಸಮನಾಗಿದ್ದರು ನಮಗೆ. ಮತ್ತು ಉಜಿರೆಗೆ ನಾನು ಬಂದ ನಂತರ ಭಾಳ ಕಲ್ತಿದ್ದೇನೆ ಸಿದ್ಧಾವನದಲ್ಲಿ. ಯಾಕಂದರೆ ಸ್ವಾವಲಂಬನೆ, ಆಮೇಲೆ ಒಂದು ನಾಯಕತ್ವ ಗುಣ. ಇಲ್ಲಿ ಕೂಡ ಕಾಲೇಜಿನಲ್ಲಿ 4 ವರ್ಷ ಅವಿರೋಧವಾಗಿ ನಾನು ಕ್ಲಾಸ್ ಲೀಡ್ರಾಗಿ, ಅಸೋಸಿಯೇಷನ್ ಲೀಡ್ರಾಗಿ ಕೂಡ ಇದ್ದೆ 86ರಲ್ಲಿ ಸೈನ್ಸ್ ಅಸೋಸಿಯೇಷನಲ್ಲಿ. ಆದರೆ ಈ ಉಜಿರೆ ಒಂದು ನೆಲ ನಮಗೆ ಎಲ್ಲಿ ಹೋದ್ರಿಗೆ, ನಾನು ಮೊನ್ನೆ ರಿಟೈರ್ಡ್ ಆಗಿದೆ ಅಷ್ಟೇ, ವೈಸ್ ಪ್ರಿನ್ಸಿಪಲ್ ಆಗಿ ಮುಡಿಪು ಜೂನಿಯರ್ ಕಾಲೇಜಲ್ಲಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಡಿಪಿನಲ್ಲಿ ಜಸ್ಟ್ ಮೊನ್ನೆ ಅಕ್ಟೋಬರಲ್ಲಿ ನಾನು ಸೆಪ್ಟೆಂಬರ್ ರಿಟೈರ್ಡ್ ಆಗಿದ್ದೆ. ಇವರನ್ನು ಭೇಟಿಯಾಗಬೇಕಂತಿದ್ದೆ, ಆದರೆ ತಂದೆಯವರು ಅವರ ಒಂದು ಹಠಾತ್ ನಿಧನ ಹೊಂದಿದ್ದರು. ಹಾಗಾಗಿ ನಂಗೆ ಸಾಧ್ಯ ಆಗಲಿಲ್ಲ. ಆದರೆ ಇಬ್ಬರು ಕೂಡ ನನ್ನೊಂದು ಭಾಳ ಬೆಳಕಾಗಿದ್ದರು. ಯಾಕಂದ್ರೆ ತಂದೆಯವರು ಮತ್ತು ಇಲ್ಲಿ ಉಜಿರೆಗೆ ಬಂದದ್ದು, ಯಾಕಂದ್ರೆ ನಮ್ಮದು ಅಚಾನಕ್ಕಾಗಿ ನಾನು ಬಂದದ್ದು. ಬೇರೆ ಯಾರೋ ಒಂದು ಸೀಟಿಗೆ ತಂದೆಯವರು ಬಂದಾಗ ನಿಮ್ಮ ಮಗ ನಿಮ್ಮವ್ರು ಏನು ಮಾಡ್ತಾರೆ, ನಾನು ಯಲಶೋಸಿಗೆ ಹೋಗಿ ಇಲ್ಲಿ ಬಂದದ್ದು. ಹಾಗಾಗಿ ಧರ್ಮಸ್ಥಳದ ಮಂಜುನಾಥನ ಒಂದು ಅನ್ನವನ್ನು ತಿನ್ನುವಂಥ ಭಾಗ್ಯ ನನಗೆ ಬಂತು. ಇಂದ್ರಶಾಸ್ತ್ರಿ ಹೇಳ್ತಿದ್ರು ಯಾವಾಗಲೂ, ನಿಮಗೇನು ತೊಂದರೆ ಆಗಲಿಕ್ಕಿಲ್ಲ, ದೇವ್ರದಲ್ಲಿ ಏನು ತೊಂದರೆ ಆಗಲಿಲ್ಲ. ಮತ್ತು ಪ್ರಭಾಕರ್ ಸರ್ ಅವರು ನಮಗೆ ಯಾವಾಗಲೂ ನಾನು ವಿದ್ಯಾರ್ಥಿಗಳಿಗೆ ಪಾಠ ಮಾಡೋಕೆ ಹೇಳ್ತೇನೆ, ವಾಟ್ ಈಸ್ ದ ಏಮ್ ಆಫ್ ಹೈಯರ್ ಎಜುಕೇಷನ್ ಅಂತ ಹೇಳ್ತಿದ್ರು ಅವರು. ಟು ಕಂಟ್ರೋಲ್ ಯುವರ್ ಸಡನ್ ಇಮೋಷನ್ಸ್ ಅಂತ. ಹಠಾತ್ತನೆ ಯಾವುದಾದ್ರೂ ಉದ್ರೇಕ ಅಥವಾ ಒಂದು ಭಾವೋದ್ವೇಗಗಳಿದ್ದಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಅದನ್ನು ನಿಯಂತ್ರಿಸಲಿಕ್ಕೆ ಉನ್ನತ ಶಿಕ್ಷಣದ ಅಗತ್ಯ ಇದೆ ಅಂತೇಳಿ ನಾನು ಫಸ್ಟ್ ವಿಷಯಲ್ಲಿರೋರು ಹೇಳಿದರು. ಅವರು ಆ್ಯಕ್ಚುಲಿ ರಾಜ್ಯಶಾಸ್ತ್ರ ಆದರೂ ಕೂಡ, ನಾನು ವಿಜ್ಞಾನದ ವಿದ್ಯಾರ್ಥಿ ಆದರೂ ಕೂಡ ಅದನ್ನು ಜೀವನದ ಉದ್ದ ಮತ್ತು ಹೆಚ್ಚಾಗಿ ಎಲ್ಲ ತರಗತಿಗಳಲ್ಲಿ 39 ವರ್ಷ ನಾನು
ಹೈಸ್ಕೂಲಲ್ಲಿದ್ದ ಮೇಲೆ 22 ವರ್ಷ ಕಾಲೇಜಿನಲ್ಲಿ ಇಂಗ್ಲೀಷ್ ಉಪನ್ಯಾಸನ ಕೆಲಸ ಮಾಡಿದ್ದೇನೆ. ಹಾಗೆ ಎಲ್ಲರಲ್ಲೂ ಕೂಡ ಇವರ ಒಂದು ಛಾಪು, ಅವರ ಒಂದು ಮಾರ್ಗದರ್ಶನ ಮತ್ತು ಆ ಧೈರ್ಯ ನಮಗೆಲ್ಲ ಒಂದು ಧೈರ್ಯ ಕೊಟ್ಟು ನಿಮಗೆ ಎಲ್ಲಿ ಹೋದರೂ ಕೂಡ ತೊಂದರೆ ಆಗಲಿ. ಮತ್ತು ಪ್ರತಿ ವರ್ಷ ನಾನು ಬರ್ತೆ ಎಲ್ಲ ಕಾರ್ಯಕ್ರಮಗಳಿಗೆ. 91ರ ಬೆಳ್ಳಿ ಹಬ್ಬಕ್ಕೂ 2016 ಸುವರ್ಣ ಮಹೋತ್ಸವಕ್ಕೂ ಒಂದು ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಬರುವವರಿದ್ದೆವು, ಬರ್ತಾಯಿದ್ದೇವೆ. ಮತ್ತು ಸದಾ ನಮ್ಮನ್ನು ಹರಸ್ತಾ ಇದ್ದರು. ಆಮೇಲೆ ನೀವು ಒಳ್ಳೆಯದಾಗಬೇಕು, ಅದೇ ರೀತಿ ನಾವು ಅದೇ ಮಾರ್ಗದಲ್ಲಿ, ಯಾಕಂದರೆ ಆ ಒಂದು ಲೆಗೆಸಿ ಆಫ್ SDM ಅಂತ ಹೇಳ್ತೇವೆ ನಾವು. ಯಾಕಂದರೆ ನಾನು ಕೂಡ ನನ್ನ ವಿದ್ಯಾರ್ಥಿಗಳು 10-12 ಸಾವಿರ ಕಲಿಸಿದ್ರು ಕೂಡ ಒಂದು 25 ಅಥವಾ 50 ಜನ ಫೈಲ್ ಆಗಿರಲಿಕ್ಕಿಲ್ಲ. ನಮ್ಮ ಕ್ಲಾಸಿಗೆ ಬಂದವರೆಲ್ಲ ಒಳ್ಳೆಯ ರೀತಿಯಲ್ಲಿ ಎಜುಕೇಷನ್ ಪಡೆದು, ಅದೆಲ್ಲ ಧರ್ಮಸ್ಥಳದ ಮಂಜುನಾಥನ ದಯೆ, ಆಮೇಲೆ ಧರ್ಮದೇವತೆಗಳು, ಅದೇ ರೀತಿ ಚನ್ನಸ್ವಾಮಿ ಮತ್ತು ಎಲ್ಲ ನಮ್ಮ ಗುರುಗಳ ಪ್ರಭಾಕರ್ ಸರ್ ಮತ್ತು ಎಲ್ಲ ಗುರುಗಳ ಒಂದು ಹಾರೈಕೆ ಅಂತ ನನಗೆ ಅನಿಸ್ತದೆ. ನಾನು ಯಾವಾಗಲೂ ಧರ್ಮಸ್ಥಳ ಬಂದು ಬೇಡೋದು ನಮ್ಮ ವಿದ್ಯಾರ್ಥಿಗಳು ಪಾಸ್ ಆಗಲಿ ಅಂತ. ತುಂಬೆ ಜೀವನ ಕಾಲೇಜಲ್ಲಿದ್ದೆ 91ರಿಂದ 94 ನಾನು ಗಣಿತ ಬೋಧನೆ ಮಾಡ್ತಿದ್ದೆ. ಆಗಲೂ ಕೂಡ ನನಗೆ 4 ವರ್ಷ ಸತತವಾಗಿ 100% ಬಂತು ಗಣಿತದಲ್ಲಿ, SLCಯಲ್ಲಿ. ಆಗಲೂ ಕೂಡ ನಮ್ಮನ್ನು ಹರಸಿದವರು ಆಮೇಲೆ ಪ್ರಭಾಕರ್ ಸರ್ ಅವರೇ. ಅದರಿಂದ ಅವರ ಒಂದು ದಿವ್ಯ ಚೇತನ ನಮಗೆ ಒಂದು ಬೋಲ್ಡ್ ಆಗಿತ್ತು. ಇಲ್ಲಿ ಹೋಗುವಾಗೆಲ್ಲ ಅವರಿಗೆ ನಮಸ್ಕರಿಸಿಕೊಂಡು ಹೋಗೋದು. ನಾನು ಧರ್ಮಸ್ಥಳಕ್ಕೆ ಮೊನ್ನೆ ಸೆಪ್ಟೆಂಬರ್ 8ಕ್ಕೆ ಹೋಗಿದ್ದೇನೆ ಇಲ್ಲಿ. ಅದರಿಂದ ನನ್ನಂಥ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಇನ್ನೊಂದು ನಾನು ನೋಡಿದ್ದೇನೆ. ನಾನು ಫಸ್ಟ್ PUC ಮತ್ತು ಸೆಕೆಂಡ್ PUC ಬರುವಾಗ ಕೆಲವು ಬಡ ವಿದ್ಯಾರ್ಥಿಗಳು ಬರುವಾಗ ಅವರಿಗೆ ಯಾವುದು ಇಂಪ್ಲುಯೆನ್ಸ್ ಬೇಡ, 2 ದಿವಸ 3 ದಿವಸ ಅಥವಾ ನಾಳೆ ಬಾ ಅಂತ ಹೇಳ್ತಾರೆ ಅವರು. ಆಮೇಲೆ ನೋಡ್ತೀವಿ ಅವರು ಇವನಿಗೆ ನಿಜವಾಗಿ ಶಿಕ್ಷಣದ ಪಡೆಯುವಂಥ ಒಂದು ಉದ್ದೇಶ ಉಂಟು ಆದರೆ ಯಾವುದೇ ಇಂಪ್ಲುಯೆನ್ಸ್ ಇಲ್ಲದೆ ಸೀಟು ಕೊಟ್ಟವರು. ಸಿದ್ಧಾಂತದಲ್ಲಿ ಅನೇಕರು ನಮ್ಮ ಒಟ್ಟಿಗೆ ಇದ್ದರು, ನನ್ನ ಜೂನಿಯರ್ಸ್ ಕೂಡ ಇದ್ದರು. ಅದರಿಂದ ಅಂಥ ದಿವ್ಯಾತ್ಮ ಮತ್ತು ಉಜಿರೆ ಒಂದು ಆರ್ಕಿಟೆಕ್ಟ್, ಯಾಕಂದರೆ ಕಾವಂದರು ಮತ್ತು ರತ್ನ ಹೆಗಡೆಯವರು ಮತ್ತು ವೀರೇಂದ್ರ ಹೆಗಡೆಯವರೆಲ್ಲ ಹಣ ಕೊಟ್ಟರು ಕೂಡ ಅದನ್ನು ನಡೆಸುವಂಥ ಒಂದು ಕ್ಯಾಪ್ಟನ್ಶಿಪ್, ಆ ಚುಕ್ಕಾಣಿಯನ್ನು ಹಿಡಿದವರು ನಮ್ಮ ಪ್ರಭಾಕರ್ ಸರ್ ಅವರು. 66ರಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಸವಲತ್ತಿದ್ದರೂ ಕೂಡ ಅದನ್ನು ಬಿಟ್ಟು, ಉಜಿರೆ ಏನೂ ಇರಲಿಲ್ಲ, ನಥಿಂಗ್, ಇಲ್ಲಿ ಯಾವ ಫೆಸಿಲಿಟಿ ಇರಲಿಲ್ಲ, ಇದೊಂದು ಸಾಮಾನ್ಯ ಗ್ರಾಮವಾಗಿತ್ತು. ಇಲ್ಲಿ ಬಂದು 66ರಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ, ನಾನು 81ಗೆ ಬಂದು ಸ್ವಲ್ಪ ಇತ್ತು ಸಾಧಾರಣ, ಈ ಒಂದು ಸಂಸ್ಥೆಯನ್ನು ಕಟ್ಟಿ ಇದರ ಒಂದು ನಾವೆಲ್ಲ ಭಾಳ ಖುಷಿ. ನಮಗೆ ಎಲ್ಲಿ ಹೋದರೂ SDM ವಿದ್ಯಾರ್ಥಿಗಳು ಅಂತ ಹೇಳಿದರೆ ನಮಗೆ ಒಂದು ಬೆಲೆ ಎಲ್ಲಿ ಕೂಡ. ಅದಕ್ಕೆ ಕಾರಣ ಒಂದು ಧರ್ಮಸ್ಥಳದ ಆ ಒಂದು ಪಾವನ ಸಾನ್ನಿಧ್ಯ ಮತ್ತು ನಮ್ಮ ಪ್ರಭಾಕರ್ ಸರ್ ನಿರ್ಮಾಣ ಕಟ್ಟಿದಂಥ ಈ ಸಂಸ್ಥೆಗಳು. ಆದ್ದರಿಂದ ನಾನು ಅವರ ದಿವ್ಯ ಚೇತನಕ್ಕೆ ಅವರು ನಂಬಿದಂಥ ದೇವರು ಮುಖ್ಯವಾಗಿ ಚನ್ನಸ್ವಾಮಿ, ಆಮೇಲೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಧರ್ಮದೇವತೆ ಎಲ್ಲರೂ ಅವರಿಗೆ ದಿವ್ಯಾತ್ಮಕ್ಕೆ ಅವರಿಗೆ ಚಿರಶಾಂತಿಯನ್ನು ನಾನು ಕೋರ್ತೇನೆ. ಮತ್ತು ನಮ್ಮ ಮೇಲೆ ಅವರ ಆಶೀರ್ವಾದ ಯಾವಾಗಲೂ ಇರಲಿ. ಮತ್ತು ಅವರ ಕುಟುಂಬದವರಿಗೆ, ಯಾಕಂದರೆ ನಮ್ಮನ್ನು ಕೂಡ ಅವರ ಮಗ ತೀರಿದ್ರು, ಆಗ ನಮ್ಮನ್ನೆಲ್ಲ ಒಂದು ಮಗನ ರೀತಿಯಲ್ಲಿ ನೋಡ್ತಿದ್ರು ಅವರು. ಆದ್ದರಿಂದ ಅವರ ಕುಟುಂಬದವರಿಗೆ ಕೂಡ ಇದನ್ನು ಸಹಿಸುವ ಶಕ್ತಿ ಸಿಗಲಿ ಅಂತೇಳಿ ನಾನು ಬೇಡುತ್ತೆ ನನ್ನ ಮಾತು ಮುಗಿಸ್ತೇನೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಉಡುಪಿಯ ವೈದ್ಯಕೀಯ ಅಧೀಕ್ಷಕರು. ನನ್ನ ಪ್ರಭಾಕರ್ ಸರ್ ಬಗ್ಗೆ ಹೇಳೋದಾದರೆ, ಅವರು ಸಂಸ್ಥೆಯಲ್ಲಿ ಕಾರ್ಯದರ್ಶಿಗಳಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ನಮ್ಮಂಥ ಸಾಮಾನ್ಯ ಸಿಬ್ಬಂದಿಗಳಿಗೆ ಅವರು ತಂದೆ ಸಮಾನರಾಗಿದ್ದರು. ನಾನು 1998ರಲ್ಲಿ MD ಮುಗಿಸಿ ಬರುವಾಗ ಸಂಸ್ಥೆಗೆ ಸೇರಿದಾಗ ಒಮ್ಮೆ ಸೆಕ್ರೆಟರಿ ಸರ್ ಬಂದು ನೀನೇನು ಸಣ್ಣ ಹುಡುಗ, ನೀನು PhD ಮಾಡು. ಆವಾಗ ನಾನು ಸರ್ ನಾನು ಹೇಗೆ PhD ಮಾಡೋದು, ನನಗೆ ನೀವು ರಜೆ ಕೊಡ್ತೀರಾ ಅಂತ. ಇಲ್ಲ, ನೀನು ರಾಜೀನಾಮೆ ಕೊಡೋದು ಬೇಡ, ನೀನು ನಾಳೆ ಅಪ್ಲಿಕೇಶನ್ ಕೊಡು, ನೀನು ನೇರವಾಗಿ ನೀನು PhDಗೆ ಸೇರ್ಕೊ ಹೇಳಿದರು. ನಾನು ಒಮ್ಮೆ ಅನಿಸಿದ್ರು ಸರ್ ತಮಾಷೆ ಮಾಡ್ತಾರೆ ಅಂತೇಳಿ. ಕೂಡಲೇ ನನ್ನ ಮ್ಯಾನೇಜರಿಗೆ ಹೇಳಿದರು, ನೋಡಿ ಅವನಿಗೆ ಪರ್ಮಿಷನ್ ಕೊಟ್ಟಿದ್ದೆ ನಾನು, ಕೂಡಲೇ ಅವನ ರಜೆಯಲ್ಲಿ ಕಳಿಸಿಬಿಡಿ ಅಂತೇಳಿ. ಸೊ ನಾನು ಜಾಮ್ನಗರ ಹೋಗಿ PhD ಮಾಡಿ ಬಂದ ನಂತರ ಕಾಲೇಜ್ ಮ್ಯಾನೇಜರ್ ಕೇಳಿದೆ, ನಾನು ಪುನಃ ಜಾಯ್ನಿಂಗ್ ಲೆಟ್ರ್ ಕೊಡಬೇಕಾ ಅಂತ ಕೇಳಿದೆ. ಅವ್ರು ಹೇಳಿದರು, ಇಲ್ಲ ನಿಮಗೆ ಸೆಕ್ರೆಟರಿ ಸರ್ ಹೇಳಿದ್ದಾರೆ, ನಿಮಗೆ ಒಮ್ಮೆಲೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡೋದು, ನೀವು ನಿಮ್ಮ ಸೇವೆಯನ್ನು ಸಂಸ್ಥೆಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೋದು ಅಂತೇಳಿ. ಅಂದರೆ ಅವರೊಂದು ಮಾತು ಹೇಳಿದೆ ನನಗೆ, ನೋಡು ನಾಗರಾಜ, ನೀನು ಕಾವಂದರಿಗೆ ಒಂದು ಆಸೆ, ಭಾರತೀಯ ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ಒಂದು ಗೌರವ ಉಂಟು, ನೀವೆಲ್ಲ ಅವ್ರ ಜೊತೆ ಸೇರಬೇಕು, ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮಗೆ ಅವಕಾಶ ಕೊಡುವಂಥದ್ದು, ನೀವು ಅವಕಾಶವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ, ಅದೇ ನಮಗೆ ಖುಷಿ ಅಂತ ಹೇಳಿದರು. ಹಾಗೆ ಅವರೊಂದು ನಮಗಂತ ಸಾಮಾನ್ಯ ವರ್ಗದಿಂದ ಬಂದವರಿಗೆ ಒಂದು ತಂದೆ ಸಮಾನದಲ್ಲಿ ಕೂತು ಮಾರ್ಗದರ್ಶನ ಮಾಡೋದು ನಮಗೆ ಆಶ್ಚರ್ಯ ಅನಿಸಿದ್ದು. ಅವರ ಸ್ಥಾನ ಏನು, ಅವರು ಕಾರ್ಯದರ್ಶಿಗಳು, ಅವರು ಉಪಾಧ್ಯಕ್ಷರು, ನಮ್ಮ ಮೇಲೆ ಒಂದು ವಿಶೇಷ ನಂಬಿಕೆ ಅವರಿಗೆ, ನಮ್ಮ ಭವಿಷ್ಯದ ಬಗ್ಗೆ ಸಹ ಅವರು ರೂಪಿಸುವವರು. ಹಾಗೆ ನಾನಿವತ್ತು ಈ ಸ್ಥಾನ ಬಂದು ಕೂತ್ಕೊಂಡಿದ್ದೇನೆ. ಅಂದರೆ ಅವ್ರು ನನ್ನ ಹಾಗೆ ಎಷ್ಟೋ ಜನ ಸಾಮಾನ್ಯ ಸಿಬ್ಬಂದಿಗಳು ಪ್ರೇರಣೆ ಆಗಿರ್ಬೋದು. ನಾವೆಲ್ಲ ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದ್ದೇವೆ. ಹಾಗಾಗಿ ಇವತ್ತು ನಾವು ಅವರನ್ನು ಕಳ್ಕೊಂಡ್ರೂ ಸಹ ಅವರ ನಮ್ಮಲ್ಲಿ ತುಂಬಿದ ಉತ್ಸಾಹ ಇರ್ಬೋದು, ಆ ಪ್ರೇರಣೆ ಇರ್ಬೋದು, ಅದು ಸದಾ ನಮ್ಮೊಟ್ಟಿಗಿರ್ತವೆ. ಹಾಗೆ ಈ ದಿವಸ ಅಗಲಿದ ಆತ್ಮಕ್ಕೆ ಸದ್ಗತಿಯನ್ನು, ಶಾಂತಿಯನ್ನು ಕೋರುತ್ತಾ
ಶ್ರೀದೇವರಲ್ಲಿ ಪ್ರಾರ್ಥಿಸ್ತೀನಿ. ನಾನು ಪ್ರೊಫೆಸರ್ ಪ್ರಕಾಶ್ ಪ್ರಭು, ರಿಟೈರ್ಡ್ ಮ್ಯಾಥ್ಸ್ ಪ್ರೊಫೆಸರ್ ಇನ್ SDM ಕಾಲೇಜ್ ಉಜಿರೆ. ಎಸ್ ಪ್ರಭಾಕರ್ ನನಗೆ ಕೆಲಸ ಕೊಟ್ಟ ಧನಿ. ನಾನು ಮದುವೆಯಾಗಿ ಮಗ ಹುಟ್ಟಿದ ಮೇಲೆ ಇಂಟರ್ವ್ಯೂಗೆ ಬಂದಿದ್ದೆ ಇಲ್ಲಿ. ನಾನು ಅಧ್ಯಾಪಕ ಮಾತ್ರವಲ್ಲ, ನಾನು ಸಂಗೀತದಲ್ಲಿ ಕೂಡ ಸ್ವಲ್ಪ ನಿಪುಣತೆಯನ್ನು ಪಡೆದವ. ಹಾಗೆ ಅದನ್ನೆಲ್ಲ ಅವರು ಕನ್ಸಿಡರ್ ಮಾಡಿ ಆ ಟೈಮಲ್ಲಿ ನನಗೆ ಒಂದು ಕೆಲಸ ಕೊಟ್ಟರು. ನನ್ನ ಬೆಳವಣಿಗೆಗೆ ಮುಖ್ಯ ಕಾರಣ ಅವರು ಅಂತ ಹೇಳ್ಬೋದು. ಯಾಕೆಂದರೆ ಕೇವಲ ಪಾಠ ಪ್ರವಚನಕ್ಕೆ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲಿ ನನಗೆ ಅನೇಕ ಅವಕಾಶಗಳನ್ನು ಅವರು ಕೊಟ್ಟವರು. ಅವರ ಸರಳತೆಗೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಸರ್ತಿ ಅವರ ಮೊಮ್ಮಗನಿಗೆ ಒಂದು ಎಲೆಕ್ಟ್ರಿಕ್ ಆರ್ಗನ್ ಪ್ಲೇ ಮಾಡಲಿಕ್ಕೆ ನನ್ನ ಹತ್ರ ಅದರ ಬೇಸಿಕ್ಸನ್ನು ಅವನಿಗೆ ಹೇಳಿಕೊಡಲಿಕ್ಕೆ ಹೇಳಿದರು. ನಾನು ಆಯಿತು ಅಂತೇಳಿ ಅವರ ಚೇಂಬರಿಗೆ ಹೋದೆ. ಅವರ ಸರಳತೆ ನೋಡಿ ನಾನು ಒಳಗೆ ಬರುವಾಗ ಅವರು ಎದ್ದು ನಿಂತರು. ಅವರು SDM ಸೊಸೈಟಿಯ ಸೆಕ್ರೆಟ್ರಿ ಅಂಥವ್ರನ್ನ, ಅಂದರೆ ಮೊಮ್ಮಗನಿಗೆ ಕಲಿಸ್ಲಿಕ್ಕೆ ಬರುವಾಗ ನಾನು ಗುರು ಎಂಬ ಆ ಒಂದು ಕಾನ್ಸೆಪ್ಟ್ ಉಂಟಲ್ಲ, ಅವರ ಸರಳತೆಯನ್ನು ತೋರಿಸ್ತದೆ. ಅದೊಂದೇ ಸಾಕು ಅವರೆಷ್ಟು ಸರಳರು ಅಂತ ಹೇಳಲಿಕ್ಕೆ. ನಾನಿವತ್ತು ರೋಟ್ರಿ ಕ್ಲಬ್ ಬೆಳ್ತಂಗಡಿ ಅಧ್ಯಕ್ಷನಾಗಿ ಪದಗ್ರಹಣ ಸಮಯದಲ್ಲಿ ಅವರಿಗೆ ಹೇಳಿಕೆ ಕೊಡಲಿಕ್ಕೆ ಬರುವಾಗ ಆಗ ಕೂಡ ನನ್ನ ಗುರುತು ಹಿಡಿಯುವಷ್ಟು ಅವರ ಮೆಮೊರಿ ಪೂರ ಚೆನ್ನಾಗಿತ್ತು. ನಿಜವಾಗಿ ಅವರನ್ನು ಕಳ್ಕೊಂಡದು ನಮ್ಮ ದೊಡ್ಡ ನಷ್ಟ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಅವರು ನಮ್ಮನ್ನಾಗಲಿ ಎಲ್ಲರಿಗೂ ನಮ್ಮನಿಗೆ ದುಃಖಕ್ಕೆ ಬರುವ ಹಾಗೆ ಮಾಡಿದ್ದಾರೆ. ನನ್ನನ್ನು 1978ರಲ್ಲಿ ರಸಾಯನಶಾಸ್ತ್ರ ಉಪನ್ಯಾಸಕನಾಗಿ ಆರಿಸಿ ನನ್ನ ಶೈಕ್ಷಣಿಕ ಜೀವನಕ್ಕೆ ಒಂದು ನಾಂದಿಯನ್ನು ಹಾಡಿದರು. ಅವರ ಮಾರ್ಗದರ್ಶನದಲ್ಲಿ ನಾನು ಈ ಸಂಸ್ಥೆಯಲ್ಲಿ ಸುಮಾರು 45 ವರ್ಷಗಳ ಕಾಲ ದುಡಿದೆ. ಅದಲ್ಲದೆ ಅವರ ಎಲ್ಲ ಸಾತ್ವಿಕ ಗುಣಗಳನ್ನು ನನ್ನ ಜೀವನದಲ್ಲಿ ಪರಿಪಾಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಮೃದುಭಾಷಿ, ಸರಳ ಜೀವಿ ಅಂತ ಒಂದು ಆದರ್ಶ ವ್ಯಕ್ತಿ, ಆದರ್ಶ ಶ್ರಾವಕ, ನಮಗೆಲ್ಲರಿಗೂ ಕೂಡ ಆದರ್ಶಪ್ರಾಯ, ಅನುಕರಣೀಯ ಅಂತ ಹೇಳಲಿಕ್ಕೆ ಸಂತೋಷಪಡ್ತೇನೆ. ಆದರೆ ಅಗಲಿದ ಆತ್ಮ ನಮ್ಮೊಂದಿಗೆ ಇಲ್ಲ ಅಂತ ಹೇಳುವಂಥ ಬೇಸರ ನಮ್ಮಲ್ಲಿ ಯಾವಾಗಲೂ ಇರ್ತದೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹಾರೈಸ್ತೇನೆ. ರಸಾಯನಶಾಸ್ತ್ರ ಉಪನ್ಯಾಸಕನಾಗಿ ಸೇರಿದ್ದೆ, ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ದೆ. ತದನಂತರ SDM ಪ್ರೀ ಯೂನಿವರ್ಸಿಟಿ ಕಾಲೇಜಿನಲ್ಲಿ 10 ವರ್ಷ ಪ್ರಾಂಶುಪಾಲನಾಗಿ ದುಡಿದಿದ್ದೆ. ನನ್ನ ಹೆಸರು B. ಸೋಮಶೇಖರ್ ಶೆಟ್ಟಿ, ನಿವೃತ್ತ ರಾಜ್ಯ ಪ್ರಶಸ್ತಿ ಮುಖ್ಯ ಶಿಕ್ಷಕ. ನಾನು 1970 ಇಸವಿಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬೈಂದೂರಿನಲ್ಲಿ ಉದ್ಯೋಗಕ್ಕೆ ಸೇರಿದೆ. ಆ ದಿನದಿಂದ ಇವತ್ತಿನವರೆಗೂ ಪ್ರೊಫೆಸರ್ S. ಪ್ರಭಾಕರ್ ಸರ್ ಅವರ ಸಂಪರ್ಕ ಇದೆ. ನಮಗೆಲ್ಲ ನೇಮಕಾತಿ ಆದೇಶ ಪತ್ರವನ್ನೇ ಕೊಟ್ಟವರು ಅವರು. ಒಬ್ಬರು ಶಿಕ್ಷಕರಿಗೆ ಮಾದರಿ ಶಿಕ್ಷಕ ಅವರು. ಶಿಕ್ಷಕರ ಗುರುಗಳಿಗೆ ಗುರುಗಳಾಗಿದ್ದವರು. ಸಾವಿರಾರು ಜನರಿಗೆ ಉದ್ಯೋಗದ ಅವಕಾಶವನ್ನು ಕೊಟ್ಟವರು. ಒಂದು ಆಡಳಿತ, ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಆಡಳಿತ ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟಂತಹ ಪುಣ್ಯಾತ್ಮವರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸ್ಥಾಪಕ ಪ್ರಾಂಶುಪಾಲರಾಗಿ, SDM ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯದರ್ಶಿ, ಉಪಾಧ್ಯಕ್ಷರಾಗಿ ಅನೇಕ ಸಮರ್ಥವಾದ ಜವಾಬ್ದಾರಿಯನ್ನು ನಿರ್ವಹಿಸಿದಂತಹ ಶ್ರೇಷ್ಠ ವ್ಯಕ್ತಿತ್ವ ಅವರದು. ಅವರು ಇಡೀ ಸಮಾಜಕ್ಕೆ ಒಂದು ಮಾದರಿ ವ್ಯಕ್ತಿತ್ವ ಮತ್ತು ಶ್ರಾವಕರಿಗೆ ಮಾದರಿ ಶ್ರಾವಕರಾಗಿದ್ದರು. ಎಲ್ಲ ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಎಲ್ರಿಗೂ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾಯಿದ್ರು. ಬಹಳ ಸೌಮ್ಯ ಸ್ವಭಾವದವರು, ಒಂದು ಆದರ್ಶ ವ್ಯಕ್ತಿ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ, ಚಿರಶಾಂತಿ ದೊರೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಪ್ರೊಫೆಸರ್ S. ಪ್ರಭಾಕರ್ ಅವರ ದೇಹಾಂತ್ಯವಾದದ್ದು ಬಹಳಷ್ಟು ದುಃಖಕರವಾದದ್ದು ಸಂಗತಿ. ಉಜಿರೆಯ ಹಲವಾರು ಯುವಕರಿಗೆ, ಮಕ್ಕಳಿಗೆ ಅವರು ತಮ್ಮ ಭವಿಷ್ಯವನ್ನು ಬದಲಾಯಿಸುವಂಥ ಸಲಹೆಗಳನ್ನು ಮತ್ತು ಸಹಾಯವನ್ನು ನೀಡಿರುತ್ತಾರೆ, ನನ್ನನ್ನು ಸೇರಿಸಿ. ಧಾರವಾಡದಲ್ಲಿ SDM ಡೆಂಟಲ್ ಕಾಲೇಜ್ ಪ್ರಾರಂಭವಾದ ಸಂದರ್ಭದಲ್ಲಿ ಬೇರೆ ಯಾವುದೋ ಕೋರ್ಸನ್ನು ಮಾಡ್ತಿದ್ದ ನನ್ನನ್ನು ಹಠ ಹಿಡಿದು ಡೆಂಟಲ್ ಕಾಲೇಜಿಗೆ ಸೇರಿಸಿ ಅವರೇ ಮುತುವರ್ಜಿಯಿಂದ ವಿದ್ಯಾದಾನವನ್ನು ಮಾಡಿರುತ್ತಾರೆ ಮತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಒಂದುಗೂಡಿಸಿಕೊಂಡಿರುತ್ತಾರೆ. ನಮ್ಮ ಮೇಲಿನ ವಿಶ್ವಾಸ ಅವರಿಗೆ ಬಹಳಷ್ಟಿತ್ತು. ಅವರ ಕೋರ್ಟ್ ಕಚೇರಿಗಳ ಸಂದರ್ಭದಲ್ಲಿಯೂ ಅತ್ಯಂತ ವಿಶ್ವಾಸದಿಂದ ಅವರು ವರ್ತಿಸಿದ್ದಾರೆ. ಸಮಗ್ರ ಉಜಿರೆ ಜನತೆಗೆ ಅವರ ಅಗಲುವಿಕೆಯ ನೋವು ಭರಿಸುವಂಥದ್ದು ಬಹಳಷ್ಟು ಕಷ್ಟವಾಗ್ತದೆ. ಯಾಕಂದರೆ ಉಜಿರೆ ಅಂತ ಹೇಳುವಂಥದ್ದು ಸಣ್ಣ ಒಂದು ಪ್ಲೇಸ್ ಇದ್ದಾಗ ಸಂದರ್ಭದಲ್ಲಿ
ಅತ್ಯಂತ ಉನ್ನತ ವ್ಯಾಸಂಗ ಮಾಡಿರುವಂಥವರು ಒಂದು ಕಾಲೇಜಿಗೆ ಬಂದು ಸೇರಬೇಕು ಅಂತ ಹೇಳುವಂಥದ್ದು ಬಹಳಷ್ಟು ಕಷ್ಟ. ಆಗ ಪೂಜ್ಯ ಹೆಗ್ಡೆ ಅವರ ಮಾರ್ಗದರ್ಶನದಿಂದ ಒಂದು ಉತ್ತಮವಾದ ವಿದ್ಯಾಸಂಸ್ಥೆಯನ್ನು ಬೆಳೆಸಿರ್ತಾರೆ. ಹಾಗಾಗಿ ಅವರ ಅಗಲುವಿಕೆಯ ನೋವು ಎಲ್ಲರಿಗೂ ದುಃಖ ತಪ್ತ ಕುಟುಂಬದವರಿಗೆ ನೀಡಲಿ. ಅವರ ಮಕ್ಕಳು ಕೂಡ ನಮ್ಮ ಸಹಪಾಠಿಗಳೇ. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಮತ್ತು ಅವರ ದುಃಖ ನೋವು, ಅವರ ಅಗಲುವಿಕೆಯ ನೋವು ಎಲ್ಲರಿಗೂ ಅಗಲುವಿಕೆ ನೋವನ್ನು ಸಹಿಸುವ ಶಕ್ತಿ ಭಗವಂತನ ಎಲ್ಲರಿಗೂ ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಡಾಕ್ಟರ್ ಎಂ ದಯಾಕರ್, ಉಜಿರೆ. ಪಾಂಡುರಂಗ ಭಂಡಾರ್ಕರ್ ಬೊಕ ಎಂಕ್ಲೆ ಫಸ್ಟ್ ಆರ್ ಲಯನ್ಸ್ ಕ್ಲಬ್ ದ ಮುಲ್ಪಾರ್ ಫಸ್ಟ್ ಮಲ್ತಿನಾರ್ ಪ್ರಭಾಕರ್ ಸರ್ ಎಂಕ್ಲ ಮೆಂಬರ್ ಇತ್ತು 75 ಎಂಕ್ಲೆಲ್ಲ ಸರ್ 50 ವರ್ಷದ ಒಂದು ಬಾಂಧವ್ಯ ಉಂಟು. ಎಂಕ್ಲೆ ಟ್ರಸ್ಟ್ ಮೆಂಬರ್ ಎಜುಕೇಷನ್ ಟ್ರಸ್ಟ್ದ ಎಂಚಿನ ಒಂದು ವಿಷಯ ಎಂಕ್ಲೆ ಹರಡ ಬರ್ತದೆ ಓಲ ಕೇಳಂದೆ ಅಂಚಿನ ಪೋಪೂಜೆ ಐತೆ ಅಭ್ಯಾಸ ಅಂಚಿನಾರ ಐತೆ ಎಂಕ್ಲೆ ಬಿಡ್ದು ಪೋಯಾರೆ ಒಂದಿನ ಎಂಕ್ಲ ಪೋಡು ಮನಸ್ಸು ಬೇಜಾರಿಪ್ಪುಂಡು ದೇವರು ಬಿಡ್ತೀನಿ ಅಂತ. ಪಾಂಡುರಂಗ ಬಾಳಿಗ SDM ಟ್ರಸ್ಟಿನ ಮೆಂಬರ್ ಮತ್ತು ಇಲ್ಲಿ ಉಜಿರೆ ನಾಗರಿಕ. ನಮ್ಮದೊಂದು ಇಂಡಸ್ಟ್ರಿ ಎಲ್ಲ ಉಂಟು ಇಲ್ಲಿ. ಹಾಗೆ ನಾನು ಇಲ್ಲಿ ಉಜಿರೆಗೆ 77ರಲ್ಲಿ ಬರುವಾಗ ಪ್ರಭಾಕರ್ ಸರ್ ಪ್ರಿನ್ಸಿಪಾಲ್ರಾಗಿದ್ದರು. ಅವರ ಬಗ್ಗೆ ಏನು ರಿಮಾರ್ಕ್ ಮಾಡಿ ಹೇಳಲಿಕ್ಕಿಲ್ಲ. ಯಾಕಂತೇಳಿದ್ರೆ ನಮ್ಮನ್ನೆಲ್ಲ ಒಳ್ಳೆ ಒಂದು ಬಾಂಧವ್ಯ ಇತ್ತು. ಪಬ್ಲಿಕ್ಕಿನ ಒಟ್ಟಿಗೆ ಒಂದು ಬಾಂಧವ್ಯ ಒಳ್ಳೆಯದಾಗಿತ್ತು. ಹಾಗೆ ಮತ್ತು ಆಮೇಲೆ ಮತ್ತೆ ಈಶ್ವರವರು ಬಂದರು. ಆದರೆ ನಮ್ಮ ರಿಲೇಷನ್ಸ್ ಒಳ್ಳೆಯದಿತ್ತು. ಪ್ರಭಾಕರ್ ಸರ್ ಮತ್ತು ನಮ್ಮ ರಿಲೇಷನ್ಗಳೆಲ್ಲ ಆ ಬಗ್ಗೆ ಅವರ ಬಗ್ಗೆ ತುಂಬ ಅಭಿಮಾನ ಅಷ್ಟು ಹೇಳ್ಬೋದು. ಪ್ರಭಾಕರ್ ಸರ್ ಅವ್ರು ನೋಡಿದ ಕೂಡಲೇ ಪೂಜ್ಯ ಭಾವನೆ ಬರುತ್ತೆ. ಎಲ್ಲದಕ್ಕಿಂತ ಈಸ್ ಹೈಲಿ ಅಂದರೆ ಅವರು ವಿಸ್ಡಮ್ ನಾಲೆಜ್ ಲೆವೆಲ್ಸ್ ಆಗಲಿ, ಅವ್ರ ಹ್ಯುಮಿಲಿಟಿ ಆಗಲಿ, ಅಂದರೆ ಒಂದು ಅಂತಾರೆ ಪರಿಪೂರ್ಣ ವ್ಯಕ್ತಿ ಹೆಂಗಿರ್ತಾರೆ ಅನ್ನೋದು ಅವ್ರು ನೋಡಿ ಈಸ್ ಅ ಲೈವ್ಲಿ ಎಕ್ಸಾಂಪಲ್. ಅವರು ಅಷ್ಟು ಹೈಲಿ ನಾಲೆಜಬಲ್, ವಿಸ್ಡಮ್ ಇದ್ದು, ಹ್ಯುಮಿಲಿಟಿ, ಯಾರ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋದು, ಯಾರನ್ನು ಹೇಗೆ ಜಡ್ಜ್ ಮಾಡಬೇಕು. ಆ್ಯಕ್ಚುಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಈ ಉಜಿರೆದಲ್ಲಿ ಅವರು ಬೆಳವಣಿಗೆ ಥ್ರೂ ಎಜುಕೇಷನ್, ಅವರು ಕಾಂಟ್ರಿಬ್ಯೂಷನ್ ಕ್ಯಾನ್ ನೆವರ್ ಬಿ ಫಾರ್ಗಾಟನ್. ಈ ಎಜುಕೇಷನ್ನಲ್ಲಿ ಆಗಲಿ, ಎಸ್ಪೆಷಲಿ ರೂಟ್ ಸಿಟಿ ಸಂಸ್ಥೆ ಸಹಿತ ಅವರು ಪೂಜ್ಯರಿಗೆ ಯಾವಾಗ ಒಂದು ಯೋಚನೆ ಬಂತು ರೂಟ್ ಸಿಟಿ ಅನ್ನೋದು ಒಂದು ಸಂಸ್ಥೆ ಸ್ಥಾಪಿಸಬೇಕಂತ, ಅದರದ್ದು ರೂಪರೇಖನೆ, ಅದರದ್ದು ಒಂದು ಸ್ಟ್ರಕ್ಚರ್ ಆಗಲಿ, ಮಾಡೆಲ್ ಆಗಿ ಎಲ್ಲ ಕ್ರಿಯೇಟ್ ಮಾಡಿದ್ದು, ಅದನ್ನು ಮುಂದೆ ತೊಗೊಂಡು ಹೋಗಿದ್ದು ಪ್ರೊಫೆಸರ್ ಪ್ರಭಾಕರ್ ಸರ್. ಅಂದರೆ ಅವರು ಯಾವುದೇ ಒಂದು ವಿಷಯ ತುಂಬ ಡಿಟೇಲಾಗಿ ಸೂಕ್ಷ್ಮವಾಗಿ ಗಮನಿಸಿ, ಅದು ಜಸ್ಟ್ ಏನೋ ಆರಂಭ ಮಾಡಿದ್ವಿ ಮತ್ತು ಅಲ್ಲಿಗೆ ಮುಗೀತು ಅನ್ನೋದಕ್ಕಿಂತ ಯುಗ ತನಕ ನಡೆಯೋ ಅಂಥ ಒಂದು ಫುಲ್ ಪ್ರೂಫ್ ಪ್ಲ್ಯಾನ್ಸು ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ಏನಂದರೆ ಅವರು ವಿಸ್ಡಮ್. ಸೊ ಡೆಫಿನೆಟ್ಲಿ ಉಜಿರೆನಲ್ಲಿ ಎಲ್ಲ ಯಾರಿದೆಯೋ ವಿ ಆರ್ ರಿಯಲಿ ಅಂದರೆ ಇಂಡೆಟೆಡ್ ಟು ಹಿಮ್, ಬಿಕಾಸ್ ಅವರಿಂದ ಇಷ್ಟು ದೊಡ್ಡ ಕಾಲೇಜಸ್ ಆಗಲಿ, ಇಷ್ಟು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ಸ್ ಆಗಲಿ, ರೂಟ್ ಸಿಟಿ ವಿಚ್ ಹ್ಯಾಸ್ ನೌ ಸ್ಪ್ರೆಡ್ ಅಕ್ರಾಸ್ ದ ಕಂಟ್ರಿ, ಅದು ಕೇವಲ ಅವರಿಂದ ಮಾತ್ರ ಸಾಧ್ಯ. ಅಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಮ್ಮಲ್ಲಿ ಇಲ್ಲ ಅನ್ನೋದಕ್ಕೆ ನಾವು ಇಟ್ಸ್ ರಿಯಲಿ ಡಿಫಿಕಲ್ಟ್ ಟು ಡೈಜೆಸ್ಟ್. ಬಟ್ ಆಲ್ ಸೈಡ್ ಆ್ಯಂಡ್ ಡನ್ ಅವರ ಒಂದು ಆತ್ಮಕ್ಕೆ ಸದ್ಗತಿ ಸಿಗಲಿ. ಡೆಫಿನೆಟ್ಲಿ ಅಂಥ ಒಂದು ದಿವ್ಯಾತ್ಮಗೆ ದೇವರು ಎಲ್ಲ ಥರದ ಒಂದು ಭವ್ಯ ಇದನ್ನು ಕೊಡ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸನ್ಮಾನ್ಯ ಪ್ರೊಫೆಸರ್ ಎಸ್ ಪ್ರಭಾಕರ್ ಅವರು ಒಂದು ರೀತಿಯಲ್ಲಿ ನನಗೆ ಗಾಡ್ ಫಾದರ್ ಇದ್ದ ಹಾಗೆ. ಯಾಕಂತಂದರೆ ಅವರ ಅವಧಿಯಲ್ಲಿ ನನಗೆ ನನ್ನ ಜೀವನವನ್ನು ರೂಪಿಸುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿಯವರು. ನಾನು SDM ಸೆಕೆಂಡ್ರಿ ಶಾಲೆ ಉಜಿರೆಯಲ್ಲಿ ಶಿಕ್ಷಕಿಯಾಗಿ ಸೇರಬೇಕು ಅಂತಾದರೆ ನನಗೆ ಇಂಟರ್ವ್ಯೂ ಮಾಡಿ ನನಗೆ ಅಲ್ಲಿಯ ಶಿಕ್ಷಕಿಯಾಗಿ ನೇಮಕ ಮಾಡಿಕೊಂಡಿರುವಂಥದ್ದು ಪ್ರೊಫೆಸರ್ ಎಸ್ ಪ್ರಭಾಕರ್ ಸರ್ ಅವರು. ಮತ್ತು ಅಂದಿನಿಂದ ಅವರ ಮಾರ್ಗದರ್ಶನ ಇರ್ಬೋದು, ಅವರ ಸರಳ ಸಜ್ಜನಿಕೆಯ ಜೀವನದ ಆದರ್ಶಗಳಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾನು ಅವರ ಅನುಯಾಯಿಯಾಗಿ ಅವರ ಮಾರ್ಗದರ್ಶನದೊಂದಿಗೆ ನನ್ನ ಜೀವನವನ್ನು ಕಂಡುಕೊಂಡಂಥ ಒಂದು ಅತ್ಯಮೂಲ್ಯವಾದಂಥ ಒಂದು ಕ್ಷಣವನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಜೊತೆಯಲ್ಲಿ ಅವರು ಇವತ್ತು ಇಲ್ಲ ಅಂತ ಹೇಳುವಂಥದ್ದು ನಮಗೆಲ್ಲ ಒಂದು ಅತೀವ ದುಃಖ ತರುವಂಥ ಒಂದು ವಿಷಯವಾಗಿರ್ತದೆ.
ಹಾಗೆಯೇ ಅವರ ಅಗಲಿದ ಆತ್ಮಕ್ಕೆ ಚಿರಶಾಂತಿಯನ್ನು ದೇವರು ಕರುಣಿಸಲಿ ಅಂತೇಳಿ ಈ ಮೂಲಕವಾಗಿ ನನ್ನ ಮತ್ತು ನನ್ನ ಯಜಮಾನರ ಹಾಗೂ ಕುಟುಂಬದ ಪರವಾಗಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ನಮಸ್ಕಾರಗಳು. ಕಲಾವತಿ ಅಂತ SDM ಸೆಕೆಂಡ್ರಿ ಶಾಲೆ ಉಜಿರೆಯಲ್ಲಿ ಅಧ್ಯಾಪಕಿಯಾಗಿ ಮುಖ್ಯೋಪಾಧ್ಯಾಯಿನಿಯಾಗಿ ನಿವೃತ್ತಳಾಗಿರುವಂಥದ್ದು. ಹಾಗಾಗಿ ಅವರ ಪ್ರೊಫೆಸರ್ S. ಪ್ರಭಾಕರ್ ಅವರ ಪ್ರತಿಯೊಂದು ಜೀವನದ ಆದರ್ಶಗಳು ನನಗೆ ಇವತ್ತು ಕೂಡ ಮಾರ್ಗದರ್ಶನದಂತಿದೆ ಅಂತ ಹೇಳೋದು ನನಗೆ ಅತ್ಯಂತ ಒಂದು ಮಾರ್ಗದರ್ಶನವಾಗಿದ್ದು, ಇವತ್ತು ಅವರಿಲ್ಲ ಅಂತ ಹೇಳೋದು ಅತ್ಯಂತ ನೋವನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳೋದು ನನ್ನ ಮನಸ್ಸಿನ ಆಳದ ಮಾತುಗಳು. S. ಪ್ರಭಾಕರ್ ಅವರು ನಮಗೆಲ್ಲ ಪ್ರಿನ್ಸಿಪಾಲರಾಗಿದ್ದರು. 1968ರಿಂದ 71ರವರೆಗೆ SDM ಕಾಲೇಜಿನಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ನಮಗೆ ದಿನನಿತ್ಯ ಅವರೊಂದು ನಿಷ್ಠಾವಂತ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಿಂದ ನಾನು ಈ ಒಂದು ಪೊಲೀಸ್ ಇಲಾಖೆಗೆ ಸೇರಲಿಕ್ಕೆ ಅವಕಾಶ ಆಯಿತು. ಯಾಕಂದರೆ ಅಲ್ಲಿ ಆ ಸಂದರ್ಭದಲ್ಲಿ ಪಾಸಾಗುವವರ ಸಂಖ್ಯೆ ಬಹಳ ಕಡಿಮೆ. ಆದರೆ ನಾನು ಅವರು ಕೊಟ್ಟ ತರಬೇತಿ, ಅವರು ಕೊಟ್ಟ ಸೂಚನೆ, ಅವರ ಯಾವಾಗಲೂ ನನಗೆ ಹೇಳ್ತಿದ್ರು ಅವರು, ಪೀತಾಂಬರ ಹೆರಾಜೆಯವರು ಭಾಳ ಶಿಸ್ತಿನ ಮನುಷ್ಯ, ಅದಕ್ಕೆ ಶಿಸ್ತಿನ ಇಲಾಖೆಗೆ ಹೋಗಿದ್ದಾರೆ ಅಂಥೇಳಿ ನನಗೆ ಸಿಕ್ಕಿದಾಗೆಲ್ಲ ಹೇಳ್ತಾಯಿದ್ರು. ನಿಜವಾಗಿ ಅವರನ್ನು ಇವತ್ತು ಅಗಲಿ ನಾವೆಲ್ಲ ತಬ್ಬಲಿ ಆಗಿದ್ದೇವೆ. ಅವರ ಆತ್ಮ ಭಗವಂತನ ಒಂದು ಅನುಗ್ರಹಕ್ಕೆ ಸೇರಿಕೊಂಡ್ರೂ ಅವರ ಅನುಗ್ರಹ, ಪ್ರೀತಿ, ವಿಶ್ವಾಸ ಭವಿಷ್ಯದಲ್ಲಿ ನಮಗೆ ಸಿಗಲಿ, ಅವರ ಆಶೀರ್ವಾದ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ಡಾಕ್ಟರ್ ಪ್ರಸನ್ನ ನರಸಿಂಹರಾವ್ ಅಂತೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಯುತ್ತಿರುವಂಥ 5 ಆಯುರ್ವೇದ ಆಸ್ಪತ್ರೆಗಳು ಹಾಗೂ 3 ಆಯುರ್ವೇದದ ಶಿಕ್ಷಣ ಸಂಸ್ಥೆಗಳ ಇದರ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಪ್ರೊಫೆಸರ್ ಪ್ರಭಾಕರ್ ಅವರು ಸದ್ಗತಿಯನ್ನು ಪಡೆದಿದ್ದಾರೆ. ಇವರ ಏನು ಕೊಡುಗೆ ಆಯುರ್ವೇದ ಕ್ಷೇತ್ರಕ್ಕೆ ಭಾಳ ಮಹತ್ತರವಾದ್ದು. ಉಡುಪಿ, ಹಾಸನ, ಬೆಂಗಳೂರು, ಮಂಗಳೂರು ಮತ್ತು ಚಿಕ್ಕಮಗಳೂರಲ್ಲಿ ಆಯುರ್ವೇದದ ಆಸ್ಪತ್ರೆಗಳನ್ನು ಅಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯಲಿಕ್ಕೆ ಮುಖ್ಯವಾದಂಥ ಕಾರಣ ಪ್ರೊಫೆಸರ್ ಪ್ರಭಾಕರ್ ಅವರು. ನನಗೂ ಅವರಿಗೂ ಭಾಳ ಹತ್ತಿರದ ಸಂಬಂಧ ಏನಂದರೆ, ನಾನು ಅವರ ಅಡಿಯಲ್ಲಿ ನನ್ನ ಪ್ರಾಂಶುಪಾಲರು ಅವರ ಅಡಿಯಲ್ಲಿ ನಾನು ಓದು ನಡೆಸಿದ್ದೇನೆ. ತದನಂತರ ಹಾಸನದಲ್ಲಿ ಹುಟ್ಟುಹಾಕಿದಂಥ 1992ರಲ್ಲಿ ಆಯುರ್ವೇದದ ಸಂಸ್ಥೆ ಹುಟ್ಕೊಂಡಿತ್ತು. ಆ ಸಂಸ್ಥೆಯ ಸಂಸ್ಥಾಪಕ ಪ್ರಾಂಶುಪಾಲರಾಗಿ ಅವರು ನನ್ನನ್ನು ನೇಮಕ ಮಾಡಿದರು. ಹಾಸನ, ಬೆಂಗಳೂರು ಇಲ್ಲಿ ಆಯುರ್ವೇದದ ಪ್ರಗತಿಗೆ ಮುಖ್ಯವಾದಂಥ ಕಾರಣ ಪ್ರೊಫೆಸರ್ ಪ್ರಭಾಕರ್ ಅವರು ಅಲ್ಲಿಯ ಏನು ಸಿಬ್ಬಂದಿಗಳಿರ್ಬೋದು ಅಥವಾ ವಿದ್ಯಾರ್ಥಿಗಳ ಜೊತೆಗೆ ಭಾಳ ಅನ್ಯೋನ್ಯವಾದಂತಹ ಸಂಬಂಧವನ್ನು ಹೊಂದಿಕೊಂಡು ಅಲ್ಲಿಯ ಪ್ರಗತಿಗೆ ಮುಖ್ಯವಾದಂತಹ ಕಾರಣ ಅವರಾಗಿದ್ದಾರೆ. ಇವತ್ತು ನಮಗೆ ಹಾಸನದ ಆಯುರ್ವೇದ ಕಾಲೇಜು, ಉಡುಪಿ ಆಯುರ್ವೇದ ಕಾಲೇಜು ಹಾಗೂ ಬೆಂಗಳೂರಿನ ಆಯುರ್ವೇದ ಕಾಲೇಜು ಎ ಗ್ರೇಡ್ನಲ್ಲಿ ಭಾರತದಲ್ಲಿ ಅಂದರೆ ನ್ಯಾಷನಲ್ ರ್ಯಾಂಕಿಂಗ್ನಲ್ಲಿ ಮೊದಲ 2ನೇ ಮತ್ತು 3ನೇ ಸ್ಥಾನದಲ್ಲಿ ಧರ್ಮಸ್ಥಳದ ಸಂಸ್ಥೆ ಇದೆ. ಅದಕ್ಕೆ ಮುಖ್ಯ ಕಾರಣವೇ ನಮ್ಮ ಪೂಜ್ಯನೀಯ ಪ್ರೊಫೆಸರ್ ಪ್ರಭಾಕರ್ ಅವರು. ಇವರ ಕೊಡುಗೆ ಬಗ್ಗೆ ಹೇಳೋದಿದ್ರೆ ಭಾಳಷ್ಟು ಹೇಳ್ಬೋದು. ಆದರೆ ಒಂದೇ ಏನಂದರೆ, ಅವರು ಆಯುರ್ವೇದದ ಎಲ್ಲ ಸೂತ್ರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು. ಅವರ ಜೀವನ ಶೈಲಿಯೇ ಒಂದು ಆಯುರ್ವೇದ ವಿದ್ಯಾರ್ಥಿಗಳಿಗೆ ಅಥವಾ ಏನು ಪ್ರಾಕ್ಟೀಸ್ ಮಾಡುವಂಥ ಡಾಕ್ಟ್ರ್ ಇದ್ದಾರೆ ಅವರಿಗೆ ಮಾದರಿಯಾದಂಥ. ಅವರ ಇವತ್ತು ಅಗಲುವಿಕೆ ನಮ್ಮನ್ನೆಲ್ಲ ಒಂದು ಅಂದರೆ ಏನು ಹೇಳೋದು, ಕಳ್ಕೊಂಡು ನಾವು ನಮ್ಮನ್ನೇ ನಮ್ಮ ಹೃದಯದ ಭಾರ ಆಗಿದೆ. ನಾವು ಒಂದು ದೊಡ್ಡ ಒಂದು ಶಕ್ತಿಯನ್ನು ನಾವು ಕಳ್ಕೊಂಡಂತಾಗಿದೆ. ಅವರಿಗೆ ಆಯುರ್ವೇದದ ಎಲ್ಲ ಏನು ಸಮೂಹದಿಂದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಗುರು ವೆಂಕಟರಾಯ ಮುಂಡಾಜೆ 75, 80, 90ರ ಸಮಯದಲ್ಲಿ ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾಲೇಜುಗಳು ಭಾಳ ಕಮ್ಮಿ. ಅಂಥ ಸಂದರ್ಭದಲ್ಲಿ ಈ ಗ್ರಾಮೀಣ ಪ್ರದೇಶದಿಂದ ವಿದ್ಯಾಭ್ಯಾಸಕ್ಕೋಸ್ಕರ
ಕೆಲವು ಜನರಿಗೆ ಮಾರ್ಕ್ ಕಮ್ಮಿ ಇರ್ತದೆ. ಆದರೆ ಅವರಿಗೆ ವಿದ್ಯಾಭ್ಯಾಸ ಮಾಡಬೇಕು ಅಂತಿದ್ದಾಗ ಅನಿವಾರ್ಯವಾಗಿ ನಾವು ಪ್ರೊಫೆಸರ್ ಪ್ರಭಾಕರನ್ನು ಭೇಟಿ ಮಾಡಿ ಅವರ ಕಷ್ಟಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಸಾಕಷ್ಟು ಒತ್ತಡ ಇದ್ದಿದ್ದರೂ ಕೂಡ ಯಾವತ್ತೂ ಇಲ್ಲ ಅಂತ ಅವರ ಬಾಯಿಂದ ಬರಲಿಲ್ಲ ಅಂತ. ಪ್ರಭಾಕರರು ಇವತ್ತು ನಮ್ಮೊಟ್ಟಿಗೆ ಇಲ್ಲ. ವಯೋಮಾನ ಸಹಜವಾದದ್ದೇ, ನಾವೆಲ್ಲರಿಗೂ ಇರುವಂಥ ವಿಚಾರವೇ ಅದು. ಆದರೂ ಕೂಡ ಅದೊಂದು ನಮ್ಮ ವಿದ್ಯಾಭ್ಯಾಸದ ರಂಗಕ್ಕೆ ಒಂದು ನೀಗಲಾಗದ ಕೊರತೆ. ಅವರ ಆತ್ಮಕ್ಕೆ ಪರಮಾತ್ಮ ಶ್ರದ್ಧತೆಯನ್ನು ಅನುಗ್ರಹಿಸಲಿ. ಅವರು ಏನು ಇಲ್ಲಿ ಎಲ್ಲ ಸಂಪಾದನೆ ಮಾಡಿದಂಥ ಒಳ್ಳೆಯ ವಿಚಾರಗಳು ಅವರಿಗೆ ಮುಂದಿನ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ತಲುಪಿದಾಗ ಒಳ್ಳೆಯ ಆಶೀರ್ವಾದ ಲಭಿಸಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ. ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋದು ಏನಂತ ಹೇಳಿದರೆ, ಅನಾಯಾಸ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ. ಅನಾಯಾಸ ಮರಣಂ ಅಂತ ಹೇಳಿದರೆ ಇವತ್ತಿಗೆ ಪೂರ್ಣ ನಿದರ್ಶನ ಇವತ್ತು ನಮ್ಮ ಸ್ವರ್ಗಸ್ಥರಾದ ನಮ್ಮ ಎಸ್ ಪ್ರಭಾಕರ್ರವರು. ಮನುಷ್ಯ ಮಾಡಿದ ಯಾವುದೇ ಒಳ್ಳೆಯ ಕೆಲಸ ಇದ್ದರೆ ಅವನಿಗೆ ಈ ಥರದ ಮರಣ ಬರ್ತದೆ ಅಂಥೇಳಿ ಅದೊಂದು ಸಮಾಜದಲ್ಲಿ ಎಲ್ಲರೂ ಹೇಳುವಂಥ ಒಂದು ಮಾತು ಅಂತ ಹೇಳಿದರೆ, ಇವತ್ತು ಪ್ರಾಯಶಃ ಬೆಳಿಗ್ಗೆ ಅವರ ಮರಣದ ವಿಷಯ ನಾವು ಕೇಳಿದೆವು. ನಿನ್ನೆ ಎಲ್ಲ ಬಂದ ಗೆಸ್ಟ್ಗಳಲ್ಲಿ ಮಾತಾಡಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಇನ್ನು ನಾನು ಸ್ವಲ್ಪ ಮಲಗ್ತೇನೆ ಅಂತ ಹೇಳಿದವರು ಒಂದು ನಿಮಿಷ ಒಂದು ಕ್ಷಣದಲ್ಲಿ ಅವರಿಗೆ ಅಂಥ ಒಂದು ಮರಣ ಬರಬೇಕಾದ್ರೆ ಅವರು ಖಂಡಿತ ಅವರ ಜೀವನದಲ್ಲಿ ಎಲ್ರಿಗೂ ಒಳ್ಳೆಯದು ಮಾಡಿದ್ದಾರೆ ಎಂಬುದು ಅದೊಂದು ದೈವವಾಣಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಂತೇಳಿದರೆ ನಮಗೆ ಭಾಳ ಸಣ್ಣದರಿಂದ ಗೊತ್ತಿದೆ. ನಮ್ಮ ಸಿದ್ಧವನದಲ್ಲಿ ಕಾಲೇಜ್ ಪ್ರಾರಂಭ ಆಗುವಾಗಲೇ ನಾನು ಅಲ್ಲಿಗೆ ಕಾಲೇಜಿಗೆ ಫಸ್ಟಿಗೆ ಹೋಗಿದ್ದೆ. ಆವಾಗ ಎಲ್ಲಿವರೆಗೆ ಅಂತೇಳಿದರೆ ಅವರು ಈಗ ಇರುವ ಮನೆ ಇಲ್ಲಿ ಪಕ್ಕದ ಮನೆ ಇದೆ, ಅಲ್ಲಿದ್ದರು ಅವ್ರ ಮನೆಯಲ್ಲಿ. ನಮ್ಮನ್ನು ಎಷ್ಟಕ್ಕೆ ಸಲ ಅವರು ಪ್ರಾರಂಭಕ್ಕೆ ಧರ್ಮಸ್ಥಳದಲ್ಲಿ ಇದ್ದರು. ಧರ್ಮಸ್ಥಳದಲ್ಲಿ ಅಲ್ಲಿ ಸನ್ಯಾಸಿಕಟ್ಟೆ ಅಂತ ಒಂದು ಮನೆ ಇತ್ತು, ಅಲ್ಲಿ ವಾಸವಾಗಿದ್ದರು ಅವರು ಸನ್ಯಾಸಿಕಟ್ಟೆಯಲ್ಲಿ. ಆವಾಗ ನಾವು ಜೊತೆಯಲ್ಲಿ ಶಟ್ಲೆಲ್ಲ ಆಡ್ತಿದ್ದೆವು, ಅವರು ಶಟ್ಲ್ ಆಡ್ತಿದ್ದರು. ಆನಂತರ ಕಾಲೇಜ್ ಪ್ರಾರಂಭ ಆದಮೇಲೆ ಇಲ್ಲಿಗೆ ಬಂದರು, ಉಜಿರೆಗೆ ಬಂದರು. ಉಜಿರೆಯಲ್ಲಿ ವಾಸ್ತವ್ಯ ಮಾಡಿದರು. ಆ ಸಮಯದಿಂದಲೇ ನಮಗೆ ಅವರು ಭಾಳ ಆತ್ಮೀಯರು ಹೌದು, ಗುರುಗಳು ಹೌದು. ಅದು ಒಂದು ಅವರ ಒಂದು ಸರಳ ಸಜ್ಜನಿಕೆ ವ್ಯಕ್ತಿತ್ವ ಎಲ್ಲರನ್ನು ಆಕರ್ಷಿಸಿದೆ. ಉಜಿರೆಯಲ್ಲಿ ಎಸ್ ಪ್ರಭಾಕರ್ ಅಂತ ಹೇಳಿದರೆ ಹೌದು, ಎಲ್ರಿಗೂ ಅವರು ಯಾವ ರೀತಿಯಲ್ಲಿ ಅವರೊಂದು ದೊಡ್ಡಸ್ತಿಗೆ ಆಗಲಿ ಅದನ್ನು ತೋರಿಸಿದವರೇ ಅಲ್ಲ. ಹೀಗಿರುವಾಗ ನಮಗೆ ಇವತ್ತು ಭಾಳ ದುಃಖದ ವಿಷಯ ಏನಂತ ಹೇಳಿದರೆ, ಇಂಥ ಒಂದು ಒಳ್ಳೆಯ ಮನುಷ್ಯರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ಎಂಬುದು ಭಾಳ ಒಂದು ದುಃಖದ ವಿಷಯ. ಅವರಿಗೆ ಖಂಡಿತ ನಾನು ಯಾಕೆ ಅವರೊಂದು ಪ್ರೀತಿಯ ಶಿಷ್ಯನಾಗಿ ನನ್ನನ್ನು ಯಾವಾಗಲೂ ಹೇಳಲಿಕ್ಕುಂಟವರು, ಶಿಷ್ಯನಾಗಿ ಶಿಷ್ಯ ಅಂತ. ಅವರ ಪ್ರೀತಿಯ ಶಿಷ್ಯನಾಗಿ ಅವರ ಆತ್ಮಕ್ಕೆ ಚಿರಶಾಂತಿ ಸದಾ ದೊರಕಲಿ ಅಂತ ಹೇಳಿ ನಾನು ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ. ಮುಖ್ಯವಾಗಿ ಅಂತೇಳಿದರೆ ಅವರ ಒಂದು ಆ ದೈವ ಭಕ್ತಿ ನಮಗೆ ಅವರು ಗೊತ್ತಿದೆ. ಅಲ್ಲಿ ಪ್ರತಿ ಸೋಮವಾರ ಅವರು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ, ಅಲ್ಲಿ ಚಂದ್ರನಾಥ ಸ್ವಾಮಿಯ ದರ್ಶನ ಮಾಡಿ, ಗಣಪತಿ ದೇವಸ್ಥಾನ ಛತ್ರದ ಗಣಪತಿಗೆ ಬಂದು ಪೂಜೆ ಮಾಡಿ ಅವರು ವಾಪಸ್ ಬರ್ತಾ ಇದ್ದದ್ದು. ಮತ್ತು ಪ್ರಾಯಶಃ ಅಲ್ಲಿ ಸಂಕಷ್ಟಹಾರ ಚತುರ್ಥಿಯ ಹೊತ್ತು ಅಲ್ಲಿ ಬ್ರಾಹ್ಮಣರ ಗಣಪತಿಯ ಛತ್ರದಲ್ಲಿ ಯಾರಿಗೂ ಅವಕಾಶ ಆಗ್ತಿರಲಿಲ್ಲ. ಆದರೆ ನಮ್ಮ ಎಸ್ ಪ್ರಭಾಕರ್ ಶ್ರೀಯುತ ಗೌರವಾನ್ವಿತ ಎಸ್ ಪ್ರಭಾಕರ್ರಿಗೆ ಅಂಥ ಅವಕಾಶ ಸಿಗ್ತಿತ್ತು. ಆವತ್ತು ನಾವು ಕೂಡ ನಾನು ಅವರಿಗೆ ಹೇಳ್ತಾ ಇದ್ದ ಉಂಟು, ಸಂಕಷ್ಟಹಾರ ಚತುರ್ಥಿ ಅವತ್ತೊಂದು ಅವರೊಂದು ರಾಶಿ ಪೂಜೆ ಅಂತ ಅಲ್ಲಿ ವಿಶೇಷ ಮಾಡ್ತಿದ್ದರು. ಆ ರಾಶಿ ಪೂಜೆಯಲ್ಲಿ ಅವರಿಗೆ ಒಂದು ಅವಕಾಶ ಸಿಗ್ತಿದ್ದು ದೊಡ್ಡ ವಿಷಯ ಅದು. ಆಯಿತು, ನಿಮ್ಮಿಂದಾಗಿ ನಮಗೆಲ್ಲ ಎಲ್ರಿಗೂ ಭಾಳ ಒಂದು ಪುಣ್ಯ ಒಂದು ದೊರಕುವಂತಾಗಿದೆ ಅಂತ ಹೇಳುವಾಗ ಭಾಳ ಸಂತೋಷ ಪಡ್ತಿದ್ರು ಅವರು ಕೂಡ. ಅವರೊಂದು ದೈವ ಭಕ್ತಿ ಮತ್ತು ಅವರು ಒಂದು ಮಾಡಿದ ಸಮಾಜ ಸೇವೆ ಮತ್ತು ಎಲ್ಲ ರೀತಿಯಲ್ಲೂ ಅವರು ನಮ್ಮ ಕಾಲೇಜಿನಲ್ಲಿ ಮಾಡಿದ ಸೇವೆ ಮತ್ತು ಅವರು ವಿದ್ಯಾರ್ಥಿಗಳನ್ನು ಒಂದು ಕಂಡುಕೊಂಡ ರೀತಿ ನನಗೆ PUCಯಿಂದಲೂ ಗೊತ್ತಿದೆ. PUCಯಿಂದಲೂ ನಾನು ಅವರನ್ನು ನೋಡಿದವನೇ. ಅದು ಏನದು ಇದ್ದರೆ ನನ್ನನ್ನು ಕರೆದು ಹೇಳ್ತಿದ್ರು, ಧರ್ಮಸ್ಥಳದಿಂದ ಹೋಗಿ ಏನೋ ತರಲಿಕ್ಕೆಲ್ಲ ಇದ್ದರೆ ನಾನು ಭಾಳಷ್ಟು ಅವರಿಗೆ ಪ್ರೀತಿಯ ಶಿಷ್ಯನಾಗಿದೆ. ಅದು ನನ್ನ ಒಂದು ಯೋಗ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೊನೆಯಲ್ಲಿ ಮೊದಲು ಹೇಳಿದ್ದೇನೆ ಏನು ಅಂತ ಹೇಳಿದರೆ, ಒಂದು ಅನಾಯಾಸ ಮರಣಂ. ಮನುಷ್ಯನಾದವನು ಮೊದಲು ಕೇಳೋದು ಅನಾಯಾಸ, ದೇವರೇ ನಮಗೆ ಒಂದು ಯಾವುದೇ ಒಂದು ಕಷ್ಟ ಕೊಡದೆ ನಮಗೆ ಒಂದು ಅನಾಯಾಸವಾಗಿ ಮರಣ ಬರಲಿ ಅಂತ. ವಿನಾ ದೈನ್ಯೇನ ಜೀವನ, ನಮ್ಮಿಂದ ಕೆಳಗಿನವರಿಂದ ಬೇಡುವವರಾಗಿ ಮಾಡಬೇಡ.
ಅವರಿಗೆ 2 ದೇವರು ಅದನ್ನು ಅವರು ಕರುಣಿಸಿದ್ದಾನೆ. ಆ ರೀತಿಯಲ್ಲಿ ಅವರು ಖಂಡಿತ ಯಾವ ಕಾರಣಕ್ಕೂ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಿದೆ, ಅದು ಆಗ್ತದೆ. ಇಷ್ಟು ಜನ ಬಂದು ಅವರ ಬಗ್ಗೆ ಎಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ಅವರಿಗೆ ಖಂಡಿತ ಇನ್ನು ಮೋಕ್ಷ ಈ ಅವರ ಆತ್ಮಕ್ಕೆ ಸಿಗಲಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಿ ಅವರಿಗೆ ಮತ್ತೊಮ್ಮೆ ನಾನು ಶಿರಸ ನಮಿಸ್ತೇನೆ. ನಮಸ್ತೆ, ನಾನು ಮಲ್ಲಿನಾಥ್ ಅಂದೆ, ಧರ್ಮಸ್ಥಳದ ಮಾಹಿತಿ ತಂತ್ರಜ್ಞಾನ ವಿಭಾಗದ ಮ್ಯಾನೇಜರ್ ಆದ ಕಾರ್ಯನಿರ್ವಹಿಸೋನಲ್ಲೇ ಸುಮಾರು 34 ವರ್ಷದೊಕ್ಕ ನಾವು ಸೇವೆ ಮಾಡ್ತಾನಲ್ಲೇ. ಎಂಕಿದಾಯ್ತ ಬಂಡ ಇಲ್ಲಿಯ ಪುಟ್ನೇರ್ದೊಕ್ಕ ಅರಣ್ಯ ಅರಣ್ಯ ಕಾವಂದೆ ನೀರಲ್ಲಿ ತಗೊಂಡಲ್ಲೇ ಯಾಬಂಡೆ ನಾನು ಕಾವಂದೆ ನೀರಲ್ಲಿ ಹುಟ್ಟುದು ಮಲ್ಲ ಅದು ಸಂಸ್ಕಾರ ಪಡೆದು ಬತ್ತನಂಚಿದ್ನ ಹುಡುಗಿ ಜಲ್ಲಿಯ ಬಾಲೆಡ್ದು ಇನಿ ಮುಟ್ಟ ಅರಣ್ಯನ ತೂವೊಂದು ಬೈದೆ ಅಂಡ್ ಆರ್ನ ವಿಶೇಷ ವ್ಯಕ್ತಿತ್ವ ಬಂಡ ಆರೇನ ಶಿಸ್ತು ಏರಿನ ಲೆತ್ತದ ಪಾತೆನಂಚಿದ್ನ ಆರ್ನ ಸಜ್ಜನಿಕೆ ಸರಳತೆ ಒಕ್ಕ ಸಮರ್ಥ ನಾಯಕ ಅಂತ ಪನೋಲಿ. ನಾನು ಇಡೀಗೆ PU ಕಾಲೇಜ್ ಮಲ್ತಿದ್ದು PUC ಆದ ಡಿಪ್ಲೊಮಾ ಧಾರವಾಡ ಹೋದು ಬತ್ತಿ ಬಕ್ಕ ಧರ್ಮಸ್ಥಳ ಕಂಪ್ಯೂಟರ್ ವಿಭಾಗ ಸೇರಿ ಬಕ್ಕ ಸುಮಾರು ಸಂಪಾದಕ ಮಂಡಳಿದ ಸದಸ್ಯ ಆದ್ಯಾನ. ಆರ್ನೊಟ್ಟಿಗೂ ಸುಮಾರು ಪ್ರಕಟಣೆ ಕಾರ್ಯಡು ಬೇಲೆ ಮಲ್ದೆ. ಎನ್ನೊಟ್ಟಿಗೂ ಈ ಮಾಬಲ ಭಟ್ರು SD ಶೆಟ್ರು ನಾವು ಜಿರೆ ಜಿತ್ನ ನುರಿತ ಸಂಪಾದಕ ಮಂಡಳಿ ಇತ್ತಂಚೆ ಸದಸ್ಯನೊಟ್ಟಿಗೂ ಬೇಲೆ ಮಲ್ಪಂಚಿನ ಭಾಗ್ಯ ಎಂಕ್ ಬತ್ತಿತ್ತಂಡು. ಆ ಸಂದರ್ಭದಲ್ಲಿ ನಾನು ಪ್ರಭಾಕರ್ ಸರ್ನ ಭೇಟಿ ಹೊಂದಿದ್ದೆ. ಆ ಸಂದರ್ಭಡು ಸಕಾಲಿಕವಾದ ಕೊಟ್ಟು ಮಂಚಿತ್ನ ಮಾರ್ಗದರ್ಶನ ಇಪ್ಪಾಡು ಆ ಶಾಸ್ತ್ರದಾನಲೆಗೆ ಪ್ರಕಟಣೆಗೆ ಪೂರಕವಾಯಿನಂಚಿತ್ನ ಆರ್ನ ಸಂದೇಶ ಇಪ್ಪಾಡು ನಿಜಕ್ಕೂ ಒಂಜಿ ಬಾರಿ ನೆನಪು ಮಲ್ಪಂಚಿನ ಸಂದರ್ಭ. ಪೂಜಾ ಕಾವಂದೇರ್ನ ಬೆಳ್ಳಿ ಹಬ್ಬ ಸಂದರ್ಭ, ಕಾವಂದೇರ್ನ ಗೋಲ್ಡನ್ ಜೂಬ್ಲಿ ಸಂದರ್ಭ, ಪೂಜಾ ಕಾವಂದೇರ್ನ ಷಷ್ಠ್ಯಬ್ದ ಸಂದರ್ಭ, ಅಂಚನೆ ಹರ್ಷೇಂದ್ರ ಕುಮಾರನ 60ನೇ ವರ್ಷ ಸಂದರ್ಭ, ಬೊಕ್ಕ ಹರ್ಷೇಂದ್ರ ಕುಮಾರನ ಷಷ್ಠ್ಯಬ್ದ ಪೂರ್ತಿ ಸಂದರ್ಭಡು ಸುಮಾರು ಪುಸ್ತಕಗಳನ್ನ ಪ್ರಕಟಣೆ ಮಲ್ತೀರಿ. ಆ ಸಂದರ್ಭಡ ಒಂಜೇ ಪನ್ಪೆದ್ನ ನಿಖಲು ಪೂರ ಕ್ಷೇತ್ರದ ಪ್ರಾಮಾಣಿಕವಾದ ಶ್ರದ್ಧೆಡಿ ಕೆಲಸ ಮಲ್ತಂಡ ಆ ಸಂಸ್ಥೆ ನಿಕ್ಲೇನು ಕೈ ಬಿಡ್ಪುಜಿ ನಿಕ್ಲ ಬೆನ್ನೆಲು ಬಾತು ಇಪ್ಪೆದನ್ನು ಇಪ್ಪುಣು ಪನ್ಪಂಚಿನ ಕಿವಿ ಮಾತು ನಿಂಗ್ಲಿಗೆ ಕೊರ್ಪಿದ್ದೀರಿ. ಅಂಚೆನೆ ಆರ್ನೊಟ್ಟು ಇತ್ತಿನ ನಿಂಗ್ಲಿಗೆ ಪೂರ ಸರಿಯಾಯಿನ ರೀತಿದ ನಾಯಕತ್ವ ಗುಣ ನಿಂಗ್ಲಿಗೆ ಬೆಳೆಪಾದಿರಿ. ಅಂಚೆನೆ ಆ ಸಾಹಿತ್ಯಕ್ಕೆ ಪೂರಕವಾಯಿನಂಚಿತ್ನ ಕಮಿಟಿ ದೊಟ್ಟಿಗೂ ಮೀಟಿಂಗ್ ಮಲ್ತಿದ್ದು ಸಮಿತಿ ವಾರು ಚರ್ಚೆ ಮಲ್ತಿದ್ದು ಅವ್ರು ಕೊರ್ಪಂಚಿನ ಪ್ರತಿ ಮಾರ್ಗದರ್ಶನಗಳ ಎಂಕಲ್ನ ಜೀವನಗಳ ಒಂಜಿ ಮಾರ್ಗದರ್ಶಿ ಆತನ ಪನಾರ ಎಂಕಿನಿ ಹೆಮ್ಮೆ ಹಾಕೊಂಡು ಅಂಚಿತ್ನ ಶ್ರೇಷ್ಠ ಸಾಹಿತಿಂದೇ ಪನೋಳಿ ಯಾರೇನು ಶ್ರೇಷ್ಠ ಸಾಹಿತಿ, ಶ್ರೇಷ್ಠ ನಾಯಕಿ, ಶ್ರೇಷ್ಠ ಸಂಘಟಕಿ. ಅಂಚನೆ ಈ ಶಿಕ್ಷಣ ತಜ್ಞ ಅದು ಈ ಧರ್ಮಸ್ಥಳಗ ಒಂಜಿ ಬೆನ್ನೆಲುಬಾದ ಧರ್ಮಸ್ಥಳದ ಒಂಜಿ ಇಂಚಿನ ಪಿಲ್ಲರ್ ಆಫ್ ದ ಟೆಂಪಲ್ ಧರ್ಮಸ್ಥಳ ಸಂಸ್ಥೆದ ಒಂಜಿ ಪಿಲ್ಲರ್ ನಾರಿನ ನೀನು ನೆನಪು ಮಲ್ತೊಂದಲ್ಲೇ. ಅಂಚಿತ್ನ ಒಂಜಿ ನಾಯಕ ನೀನು ನಮ್ಮ ಕಳೆಯೊಂದ ಪಣ್ಣಗ ನಂಬರ್ ಆಪುಜಿ ಅಂಡ್ ಅನಿವಾರ್ಯ. ಈ ಭೂಮಿಗೆ ಬತ್ತಿ ಒಕ್ಕ ಹುಟ್ಟು ಮರಣ ಪನ್ಪುನ ಶಾಶ್ವತ ಅಂಡ ಆರ್ನ ನೆನಪು ಮಾತ್ರ ಸದಾ ಹಸಿರಾದ ಉಂಡು ನೀನು ಪನ್ನದ ಇಷ್ಟಪಡಪೆ. ಕಡೆಕಾದ ಆರ್ನ ಒಂಜಿ ಶ್ಲೋಕ ಪಂಡ ಧ್ಯಾನಿ ಉಂತವೆ. ಸಿರಿಗೇನು ಕಡಿಮೆ ಸಿಂಗರಕ್ಕೇನು ಕಡಿಮೆ ಸೌಂದರ್ಯಕ್ಕೇನು ಕಡಿಮೆ ನೀವಿರಲು ಎರವೆಲ್ಲ ನಿಮ್ಮಂಥ ರಂಗದೊಳಿರುಬೋದ ವಿಭುವೇ ಚಿದಂಬರ ಪುರುಷ ಅಂದು ಪನ್ಪುನ ಅಂಚಿನ ಪಾತೆರಗೆ ಆರು ಇನಿಯಂಗೆ ತೋಜಿದ್ ಬರ್ಪೇರು. ಆರೆಗೆನ್ನ ಅಂತಿಮ ನಮನ ಸಲ್ಲಿಸ ಒಂದು ಆರೆಗೆ ಭಗವಂತೆ ಸದ್ಗತಿ ಕೊರ್ದು ನನವರ ಪೂರ್ವಜನ್ಮಂದು ಉಂಡು ದಾಂಡ ಆರು ಈ ಸಂಸ್ಥೆಡಿ ಪುನರ್ಜನ್ಮ ಪಡೆಯೊಂದು ಈ ಕ್ಷೇತ್ರದ ಸೇವೆ ಮಲ್ಪಜಿನ ಭಾಗ್ಯ ಆ ಭಗವಂತೆ ಕರುಣಿಸಾವಡು. ಆ ನಿಲ್ಲದಕ್ಲಿ ಪೂರ ಈ ಬೇನೇನು ತಡೆತನ್ನ ಶಕ್ತಿ ಕೊರಡಂದು ಯಾನು ಪ್ರಾರ್ಥನೆ ಮಾಡ್ತಾರೆ. ಆರ್ನ ಆತ್ಮಕ್ಕೆ ಶಾಂತಿ ಆಡು. ಓಂ ನಮ ಸಿದ್ದೇಭ್ಯ, ಓಂ ನಮ ಸಿದ್ದೇಭ್ಯ, ಓಂ ನಮ ಸಿದ್ದೇಭ್ಯ. ಎಜುಕೇಷನ್ ಸೊಸೈಟಿಯಲ್ಲಿ ಎಸ್ ಪ್ರಭಾಕರ್ ಸರ್ ಅವ್ರ ಹತ್ರ ಕೆಲಸ ಮಾಡಿಕೊಂಡಿದ್ದವನು. ಒಬ್ಬರು ಶಿಕ್ಷಣ ತಜ್ಞರಾಗಿ ಧೀಮಂತ ನಾಯಕರಾಗಿ ನಮ್ಮನ್ನೆಲ್ಲ ಕಾಪಾಡಿದಂಥ ಒಬ್ಬ ಧೀಮಂತ ನಾಯಕರವರು. ಅವರು ಬಹಳ ದೊಡ್ಡ ಶಿಕ್ಷಣ ತಜ್ಞರು, ಹಾಗಾಗಿ ಬಹಳ ದೊಡ್ಡ ಜ್ಞಾನವಂತರು. ಅವರ ಜ್ಞಾನ ಭಂಡಾರದಲ್ಲಿ ಒಂದು ಸಾಸಿವೆ ಕಾಳಷ್ಟು ಕೂಡ ಇನ್ನು ಸೇರಿಸುವಂಥದ್ದು ಇರಲಿಲ್ಲ, ಅಷ್ಟು ಜ್ಞಾನವಂತರು. ಹಾಗೆ ಪರೋಪಕಾರಿಗಳು. ನಮ್ಮಂಥ ಪಾಪದವರಿಗೂ ಕೂಡ ಅನೇಕ ಸಾವಿರಾರು ಜನರಿಗೆ ಅವರ ಭಾವನೆಗಳು, ಅವರ ಮಾರ್ಗದರ್ಶನ ಇದ್ದು ಎಷ್ಟೋ ಜನ ಅವರ ಹೆಸರಲ್ಲಿ ಇವತ್ತು ಊಟ ಮಾಡ್ತಿದ್ದಾರೆ. ನಮಗೂ ಕೂಡ ಅವರ ಅನ್ನದಾತರು. ಹಾಗಾಗಿ ಲಕ್ಷಾಂತರ ಸಾವಿರ ಜನ ವಿದ್ಯಾರ್ಥಿಗಳನ್ನು ಕೂಡ ಬಹಳ
ಉತ್ತಮ ರೀತಿಯಲ್ಲಿ ವಿದ್ಯಾವಂತರನ್ನು ಮಾಡಿ ದೇಶ ವಿದೇಶದಲ್ಲಿ ಇವತ್ತು ಅವರು ವಿಜೃಂಭಿಸ್ತಿದ್ದಾರೆ. ಅದಕ್ಕೆಲ್ಲ ಕಾರಣೀಭೂತರಾದವರು ನಮ್ಮ ಪೂಜ್ಯರಿಗೆ ಸಮಾನರಾದ ಎಸ್ ಪ್ರಭಾಕರ್ ಸರ್ ಅವರು. ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಆಶಯದಲ್ಲಿ ನಾವು ಕೂಡ ಇವತ್ತು ಒಂದು ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವರು ಮೂಲ ಕಾರಣ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ. ಹಾಗಾಗಿ ಅವರು ಎಲ್ರಿಗೂ ಕೂಡ ಭಾಳ ಶಿಸ್ತಿನ ಜೀವನ. ಅವರ ಜೊತೆ ಇರಬೇಕಾದ್ರೆ ನಾವು ಊಟ ಮಾಡೋಕ್ಕೆ ಹೋಗಿ ಬರಬೇಕಾದ್ರೆ 1 ಗಂಟೆಗೆ ಊಟಕ್ಕೆ ಹೋದರೆ ಅವರು 1:15ಗೆ ನಾವು ಹೋಗಬೇಕಾದ್ರೆ ಅವರು 2 ಗಂಟೆ ಊಟ ಮಾಡಿ ಬರ್ತಿದ್ರು. 5 ನಿಮಿಷವೂ ಕೂಡ ಅವರು ಬಾಕಿ ಆಗ್ತಿರಲಿಲ್ಲ. ಅಂದರೆ ಸಮಯ ಪ್ರಜ್ಞೆ ನಮಗೆಲ್ಲ ಕೂಡ ಅವರನ್ನು ನೋಡಿ ಕಲಿಯುವಂಥದ್ದು. ನಮ್ಮ ಆಫೀಸಿನಲ್ಲಿ ಅಷ್ಟೇ ಎಲ್ಲರನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಎಲ್ಲ ನಾವು ಬೆಳಿಗ್ಗೆ 9 ಗಂಟೆಗೆ ಬಂದರೆ ಸಂಜೆ ಹೋಗುವವರೆಗೂ ಕೂಡ ನಾವೆಲ್ಲ ಒಂದು ಮನೆಯವರು ಅಂತ ಹೇಳಿ ಭಾವನೆಯಲ್ಲಿ ಕಾಪಾಡಿಕೊಂಡು ಬಂದವರು ನಮ್ಮನ್ನು. ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರ ಸಂಬಂಧಿಕರಿಗೆಲ್ಲ ದುಃಖ ಭರಿಸುವಂಥ ಶಕ್ತಿ ಕೊಡಲಿ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತೇನೆ.